ಎಲ್ರಿಗೂ ನಮಸ್ಕಾರ. ಜ್ಞಾನಾಮೃತ ಸಂಸ್ಥೆ ಮಂಗಳೂರು ಹೊಸಕುರಲ್ ಸಹಯೋಗದೊಂದಿಗೆ ನಡೆಸುವಂಥ ಒಂದು ಕಾವ್ಯ ಕಲರವ ಎಂತಕ್ಕಂಥ ಒಂದು ಸಾಹಿತ್ಯಿಕ ಕಾರ್ಯಕ್ರಮ. ಇದು ಸೆಪ್ಟೆಂಬರ್ 1ರಿಂದ ಆರಂಭಗೊಂಡಿದೆ. ಹೊಸಕುರಲ್ ಯೂಟ್ಯೂಬ್ನಲ್ಲಿ ಲಭ್ಯವಾಗುವಂಥ ಈ ಒಂದು ಭಾಳ ಸುಂದರವಾದಂಥ ಕಾರ್ಯಕ್ರಮ ಈಗಾಗಲೇ 4 ದಿನಗಳನ್ನು ಪೂರೈಸಿದೆ. ಪಂಪಕವಿ, ರನ್ನ, ರಾಘವಾಂಕ ಹಾಗೂ ಕುಮಾರವ್ಯಾಸ ಕವಿಗಳ ಈ ಒಂದು ಆಯ್ದ ಅವರ ಸಾಹಿತ್ಯದ ಭಾಗವನ್ನು ಅದರಲ್ಲಿ 2 ಪಾತ್ರ ನಿರ್ವಹಣೆಯಲ್ಲಿ ಮಾಡತಕ್ಕಂಥ ಈ ಒಂದು ವಿಚಾರದ ಪರಿಕಲ್ಪನೆ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರು ಜ್ಞಾನಾಮೃತದ ನಿರ್ದೇಶಕರಾಗಿ ಮಾಡಿದ್ದಾರೆ. ಅದೇ ರೀತಿ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲಿಂಗಪ್ಪ ಸೀತಾದೇವ್ ಅವರು ಮತ್ತು ಅವರ ಬಳಗದವರು ಪ್ರತ್ಯೇಕವಾದಂಥ ಪ್ರೋತ್ಸಾಹದಿಂದ ಇದನ್ನು ಭಾಳ ಸುಸಜ್ಜಿತವಾಗಿ ಸಂಘಟನೆ ಮಾಡಿದ್ದಾರೆ. ಅದೇ ರೀತಿ ಹೊಸಕುರಲ್ ನಿರ್ದೇಶಕರಾಗಿರ್ತಕ್ಕಂಥ ವಿದ್ಯಾಧರ್ ಶೆಟ್ಟಿ ಅವರ ಸಹಯೋಗದಲ್ಲಿ ಅವರ ಸಿಬ್ಬಂದಿಗಳೆಲ್ಲ ಸೇರಿ ಇದನ್ನು ಭಾಳ ಸುಂದರವಾಗಿ ಪ್ರಕಟಣೆಗೊಳ್ಳುವಂತೆ ಪ್ರಸಾರಗೊಳ್ಳುವಂತೆ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ಅಭಿವಂದಿಸಿ ಇವತ್ತು 5ನೇ ದಿನದ ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಸಿದ್ಧಗೊಂಡಿದ್ದೇವೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ಕುಮಾರ ವಾಲ್ಮೀಕಿ ಇವರ ಒಂದು ಕಾವ್ಯದಲ್ಲಿ ಆಯ್ದಂಥ ಭಾಗವನ್ನು ಇವತ್ತು ಕಾವ್ಯ ಲಹರಿಯಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಅದೇ ರೀತಿ ಇವತ್ತಿನ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಧರ ಹೆಣ್ಮಕ್ಕಜೆ ಇವರು. ತುಂಬ ಸಂತೋಷ ನಮಗೆಲ್ಲ. ಅದೇ ರೀತಿ ವಕೀಲರಾಗಿ ವೃತ್ತಿಯಲ್ಲಿದ್ದುಕೊಂಡು ನೋಟರಿಯು, ಅದೇ ರೀತಿ 20 ವರ್ಷಗಳಿಂದ ಈ ಒಂದು ವೃತ್ತಿಯಲ್ಲಿ ಭಾಳ ಪ್ರಸಿದ್ಧರಾಗಿ ಮುಂದುವರಿಯುವುದು. ಕೇವಲ ವೃತ್ತಿಯಲ್ಲಿ ಇದ್ದವರಿಗೆ ಇದು ಅಷ್ಟು ಸೂಕ್ತ ಆಗುವುದಿಲ್ಲ. ಪ್ರವೃತ್ತಿಯ ಆಸಕ್ತಿಗಳು ತುಂಬ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಸಂಘ ಸಂಸ್ಥೆಯಲ್ಲಿ ಸಮಾಜ ಸೇವೆಯ ಮೂಲಕವಾಗಿ ಯುವವಾಹಿನಿ ಇರ್ಬೋದು, ನಾರಾಯಣಗುರು ಸಂಘಟನೆಗಳಿರ್ಬೋದು, ರೋಟರಿ ಸಂಸ್ಥೆಗಳಿರ್ಬೋದು, ಇದರಲ್ಲೆಲ್ಲ ಪದಾಧಿಕಾರಿಯಾಗಿ ಸದಸ್ಯರಾಗಿ ದುಡಿದಂಥ ಒಂದು ಆಸಕ್ತಿ, ಶ್ರದ್ಧೆ ಈ ಒಂದು ಶ್ರೀಧರ್ ಹೆಣ್ಮಕ್ಕಜೆ ಅವರಲ್ಲಿ ಇದೆ. ಅದೇ ರೀತಿ ಇನ್ನು ಹೊರತಾಗಿ ಕೂಡ ತನ್ನ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಶ್ರೀದೇವಿ ಕಾಲೇಜ್ ಹಾಗೂ AJ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಕ್ಷಗಾನ, ಸಂಗೀತ, ನೃತ್ಯದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಆಸಕ್ತಿ ವಹಿಸಿ ಅಂಥದ್ದಕ್ಕೆಲ್ಲ ಒಂದು ಪೋಷಕರಾಗಿ ಪ್ರೋತ್ಸಾಹಕರಾಗಿ ಇರತಕ್ಕಂಥ ಶ್ರೀಧರ್ ಹೆಣ್ಮಕ್ಕಜೆ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗೌರವಪೂರ್ಣವಾಗಿ ಜ್ಞಾನಾಮೃತ ಮತ್ತು ನಮ್ಮ ಹೊಸಕುರಲ್ ಸಂಘಟನೆ ವತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಪುಷ್ಪ ಹಾಗೂ ಪುಸ್ತಕದೊಂದಿಗೆ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರಿಂದ. ಹಾಗೆ ಇವತ್ತಿನ ಈ ಒಂದು ಕಾವ್ಯ ಕಲರವನ್ನು ಅವರು ಜ್ಯೋತಿ ಪ್ರಜ್ವಲಿಸುವುದರೊಂದಿಗೆ ಚಾಲನೆ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದೆಡೆಗೆ ಎಂಬ ಸಾಂಕೇತಿಕ ಒಂದು ವಿಶೇಷತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಅದೇ ರೀತಿ ಈ 5ನೇ ದಿನದ ಈ ಕಾವ್ಯ ಕಲರವದ ಈ ಚಾಲನೆಯನ್ನು ಈಗ ಜ್ಯೋತಿ ಪ್ರಜ್ವಲಿಸಿ ಕೊಟ್ಟಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಧರ್ ಹೆಣ್ಮಕ್ಕಜೆ ಅವರು ಶುಭ ನುಡಿಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಹಿರಿಯರು, ತೋನ್ಸೆ ಪುಷ್ಕಲ್ ಕುಮಾರ್, ಹಾಗೆಯೇ ಯಕ್ಷಗುರುಗಳಾದಂತಹ ಡಾಕ್ಟರ್ ದಿನಕರ ಪಚ್ಚನಾಡಿಯವರೇ, ಹಾಗೂ ಈ ಜ್ಞಾನಾಮೃತ ಕಾರ್ಯಕ್ರಮದ ರೂವಾರಿಗಳು ಇವರೊಂದಿಗೆ ಜೊತೆಗೆ ಸೇರಿ ಹೊಸಕುರಲ್ ಚಾನೆಲ್ನವರು ಮಾಡ್ತಾ ಇದ್ದಾರೆ. ಬಹುಶಃ ಜ್ಞಾನಾಮೃತ ಎನ್ನುವಂಥ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ, ನಮ್ಮ ಜನಗಳು ಯಾವ ರೀತಿಯಾಗಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು ಎನ್ನುವುದರ ಬಗ್ಗೆ ತಮ್ಮ ಜ್ಞಾನವನ್ನು, ತಮ್ಮಲ್ಲಿರುವಂಥ ಜ್ಞಾನವನ್ನು ಇತರರಿಗೆ ಅರಿವು ಮೂಡಿಸುವಂಥ ಉತ್ತಮವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಇದರಲ್ಲಿ ಪಾಲ್ಗೊಳ್ಳುವಂಥ ಇವರನ್ನು ತಿಳಿಯದವರು ಯಾರೂ ಇಲ್ಲ. ಅವರ ಬಗ್ಗೆ ನಾನು ಬೇರೆ ಏನು ಹೇಳಲಿಕ್ಕೆ ಹೋಗುವುದಿಲ್ಲ. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ
ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಡಾಕ್ಟರ್ ದಿನಕರ ಪಚ್ಚನಾಡಿ, ಹಾಗೆಯೇ ತೋಣ್ಸೆ ಪುಷ್ಕಲ್ ಕುಮಾರ್ ಇವರು ಕೂಡ. ಇವರ ಜ್ಞಾನದ ಬಗ್ಗೆ ಯಾರು ಕೂಡ ಯಾವ ವಿಷಯದಲ್ಲಿ ಕೂಡ ಅವರನ್ನು ಮೀರುವವರಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡವರು. ಮನುಷ್ಯ ಹುಟ್ಟಿದಾಗಲೇ ಏನನ್ನು ಕೂಡ ಪಡೆದುಕೊಂಡು ಬರುವುದಿಲ್ಲ. ಅದೇ ರೀತಿಯಾಗಿ ಸಾಯುವಾಗ ಕೂಡ ಏನನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಈ ಹುಟ್ಟು ಸಾವಿನ ಮಧ್ಯೆ ಇರುವಂಥ ಈ ಜೀವನದಲ್ಲಿ, ಈ ಜೀವನ ಶೈಲಿಯಲ್ಲಿ ನಾವು ಬೇರೆ ಬೇರೆ ರೀತಿಯಂಥ ಅನುಭವವನ್ನು ಪಡೆಯುತ್ತೇವೆ. ಈ ಅನುಭವವನ್ನು ತಾವು ಪಡೆದು ತಾವಾಗಿ ಅದನ್ನು ಜೀರ್ಣಿಸಿಕೊಂಡು ಬಂದವರು ಇವರಲ್ಲ. ತಾವು ಪಡೆದಂಥ ಅನುಭವವನ್ನು ಸಮಾಜಕ್ಕೆ, ಇತರರಿಗೆ ಯಾವ ರೀತಿಯಾಗಿ ತಾವು ಹೋಗಬಹುದು ಎನ್ನುವಂಥ ರೀತಿಯಾಗಿ ಒಂದು ಮಾದರಿ ರೀತಿಯಾಗಿ ಇವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ನಿಜವಾಗಿಯೂ ಸುಂದರವಾದಂತಹ ಕಾರ್ಯಕ್ರಮ. ಪ್ರಸ್ತುತ ಈ ಸ್ಥಿತಿಯಲ್ಲಿ ಕೊರೋನಾ ಎಂಬಂತಹ ಒಂದು ಹೆಮ್ಮಾರಿ ಎಲ್ಲ ವಿಶ್ವದಾದ್ಯಂತ ಜನರನ್ನು ಯಾವ ರೀತಿಯಾಗಿ ನಾವು ಹೆದರಿ ಬದುಕ್ತಾ ಇದ್ದೇವೋ ಆ ಸಂದರ್ಭದಲ್ಲಿ ಈ ಭಯವನ್ನು ಹೋಗಲಾಡಿಸುವುದಕ್ಕೆ ಇಂತಹ ಒಂದು ಜ್ಞಾನವನ್ನು ತುಂಬುವಂಥ ಕೆಲಸವನ್ನು ಈ ಜ್ಞಾನಾಮೃತ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯವರಿಗೆ ಇಂತಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ರಿಗೂ, ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಂದ ಮಾತ್ರ ಸಾಧ್ಯವಿಲ್ಲ, ಅವರಿಗೆ ತನುಮನ ಧನದ ಸಹಾಯವನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಿಕೊಂಡು ಬರುವುದಕ್ಕೆ ಸಹಕರಿಸಿದ ಎಲ್ರಿಗೂ, ಹಾಗೂ ತಾವು ವೀಕ್ಷಣೆ ಬಹುಶಃ 10ನೇ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ. ಇಷ್ಟು ವರ್ಷದಲ್ಲಿ ನಾವು ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಒಂದು ನಿರ್ದಿಷ್ಟವಾದಂತಹ ಸಂಖ್ಯೆ ಜನ ಸೇರ್ತಾರೆ. ಆದರೆ ಈಗ 10ನೇ ವರ್ಷದಲ್ಲಿ ಲಕ್ಷ ಮಂದಿ ವೀಕ್ಷಣೆ ಮಾಡುವಂಥ ಸುಯೋಗ ಕೂಡ ಈ ಸಂಸ್ಥೆಗೆ ಬಂದಿದೆ ಎಂದರೆ ತಪ್ಪಾಗಲಾರದು. ಯಾಕಂತೇಳಿದರೆ ಈ ಸಂದರ್ಭದಲ್ಲಿ ಎಲ್ಲರೂ ಇಂತಹ ಕಾರ್ಯಕ್ರಮವನ್ನು ಮನೆಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಈ ವೀಕ್ಷಣೆ ಮಾಡಿದವರಿಗೂ ಕೂಡ ಈ ಜ್ಞಾನದ ಅಮೃತವನ್ನು ಉಣಿಸುವಂಥ ಕೆಲಸವನ್ನು ಮಾಡುವಂಥ ಈ ಸಂಸ್ಥೆಗೆ ಮತ್ತು ಈ ಹೊಸಕುರಲ್ ಚಾನೆಲ್ನವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಈ ದಿನ ಬಂದು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜ್ಞಾನಾಮೃತದ ರಚನಾತ್ಮಕ ಕಾರ್ಯಕ್ರಮಕ್ಕೆ ಬಹಳ ಮಾರ್ಮಿಕವಾದಂಥ ಮಾತುಗಳನ್ನು ಆಡಿದರು ನಮ್ಮ ಶ್ರೀಧರ್ ಹೆಣ್ಮಕಜೆ ಅವರು, ಅಡ್ವೊಕೇಟ್. ಅದೇ ರೀತಿ ಇದೀಗ ವಂದನಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಡಾಕ್ಟರ್ ದಿನಕರ ಪಚ್ಚನಾಡಿ. ಎಲ್ಲರಿಗೂ ನಮಸ್ತೆ. ಇಂದು 5ನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನದೊಂದಿಗೆ ಚಾಲನೆಯನ್ನು ನೀಡಿದ್ದಾರೆ ನ್ಯಾಯವಾದಿಯಾಗಿರುವ ಮತ್ತು ನೋಟರಿಯಾಗಿರುವಂಥ ಮಾನ್ಯ ಶ್ರೀಧರ್ ಹೆಣ್ಮಕಜೆ ಇವರು. ಪ್ರಸ್ತುತ ಇವರು ನ್ಯಾಯವಾದದ ಕಾರ್ಯಪ್ರವೃತ್ತಿಯೊಂದಿಗೆ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಎಜೆ ಮತ್ತು ನಮ್ಮ ಶ್ರೀದೇವಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾರೆ. ಆಮೇಲೆ ಕಲಾ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಅರ್ಥಧಾರಿಯಾಗಿ ತಾಳಮದ್ಲೆಯಲ್ಲೂ ಪ್ರವರ್ತರಾಗಿದ್ದಾರೆ ಮತ್ತು ವೇಷಧಾರಿಯಾಗಿಯೂ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಂದು ಉತ್ತಮವಾದಂಥ ಪಾತ್ರವನ್ನು ನಿರ್ವಹಿಸುವಂಥ ಎಲ್ಲ ಪ್ರತಿಭೆಯನ್ನು ಕೂಡ ಹೊಂದಿಕೊಂಡು ಕಲಾಕ್ಷೇತ್ರದ ಬಗ್ಗೆ ಆಸಕ್ತಿಯನ್ನು ಇರಿಸಿಕೊಂಡು ನಿಷ್ಠೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಇವರು ಆಗಮಿಸಿರುವುದು ಸಂತೋಷದ ವಿಷಯ. ಇವರಿಗೆ ನಾನು ಸಂಸ್ಥೆಯ ಪರವಾಗಿ, ಅಧ್ಯಕ್ಷರ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಇನ್ನು ಪುಷ್ಕಲ್ ಕುಮಾರ್ ತೋನ್ಸೆ ಅವರು ಹಿರಿಯರು ಉಪಸ್ಥಿತರಾಗಿದ್ದಾರೆ. ಇವರಿಗೂ ಕೂಡ ಆರ್ಥಿಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆಯೇ ನೇಪಥ್ಯದಲ್ಲಿ ಮತ್ತು ನಮ್ಮ ಈ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಯಲ್ಲಿ ಸ್ಪಂದಿಸುವಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆಯೇ ವೀಕ್ಷಕರಾಗಿರುವಂಥ ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮ ಕುಮಾರ ವಾಲ್ಮೀಕಿ
ತೊರವೆಯ ನರಹರಿ ರಚಿಸಿರುವಂತಹ ಮಹಾಕಾವ್ಯ ತೊರವೆ ರಾಮಾಯಣದಿಂದ ಆಯ್ದ ಭಾಗ ಮಾಯಾಮೃಗ. ಇದರಲ್ಲಿ ಕವಿ ಮತ್ತು ಕಾವ್ಯ ಸಮನ್ವಯ ನುಡಿ ಶ್ರೀ ವಿದ್ಯಾಧರ ಶೆಟ್ಟಿ ಪೊಸಕೊರಲ್ ಇವರು ನಿರ್ವಹಿಸ್ತಾರೆ. ಹಾಗೆಯೇ ಪಾತ್ರ ವರ್ಗದಲ್ಲಿ ಮಾರೀಚನ ಪಾತ್ರವನ್ನು ನಾನು ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ನಿರ್ವಹಿಸ್ತೇನೆ. ಮತ್ತು ರಾವಣನ ಪಾತ್ರವನ್ನು ಸುನೀಲ್ ಕುಮಾರ್ ಪಲ್ಲಮಜಲು ಇವರು ನಿರ್ವಹಿಸ್ತಾರೆ. ಗಾಯಕರಾಗಿ ತೋನ್ಸೆ ಪುಷ್ಕಳ್ ಕುಮಾರ್ ಹಾಗೂ ಶಿವಪ್ರಸಾದ್ ಎಡಪದವ್ ಇವರು ತಮ್ಮ ಗಾಯನವನ್ನು ಹಾಡಲಿದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಸಭಾ ಕಲಾಪವನ್ನು ಮುಕ್ತಾಯಗೊಳಿಸ್ತೇವೆ. ವಂದನೆಗಳು. ಶ್ರೀ ಜನಕಜಾರಮಣ ವಿಮಲ ಸರೋಜ ಸಂಭವ ಜನಕನನುಪಮ ರಾಜಶೇಖರ ವಿನುತ ಶ್ರೀ ಜನಕಜಾರಮಣ ವಿಮಲ ಸರೋಜ ಸಂಭವ ಜನಕನನುಪಮ ರಾಜಶೇಖರ ವಿನುತ ನಿಖಿಲಾಮರ ಕಿರೀಟ ಜಯ ನಿಖಿಲಾಮರ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ರಾಜಿತಾಮಲ ಲಲಿತ ಪದ ಪಂಕೇಜನಾನತ ಜನದಯಾಗ ಸುರಭೋಜ ತೊರೆವೆಯ ರಾಯ ನರಹರಿ ಪಾಲಿಸು ತೊರವೆಯ ರಾಯ ನರಹರಿ ಪಾಲಿಸುಗೆ ಜಗವಾಗೆ ಆಗೆ ಶ್ರೀ ಜನಕಜಾರಮಣ ಅಂದರೆ ಶ್ರೀ ಜನಕಜೆಯ ಸುತೆ ಸೀತೆಯ ಪತಿಯಾಗಿ ವಿಮಲ ಸರೋಜ ಸಂಭವ ಜನಕರು ಅರ್ಥಾತ್ ನಿರ್ಮಲಾತ್ಮಾನಂದನಾದಂತಹ ಬ್ರಹ್ಮನ ತಂದೆ, ಎಣೆಯಿಲ್ಲದ ಶ್ರೀ ಚಂದ್ರಮೌಳಿಯ ಸ್ತೋತ್ರಕ ಪಾತ್ರ, ಹಾಗೆಯೇ ಸಕಲ ದೇವತೆಗಳ ಕಿರೀಟಗಳ ಕಾಂತಿಯಿಂದ ಪ್ರಕಾಶಿಸುವವ, ಶುಭ್ರ ಮನೋಹರ ಪಾದ ಕಮಲಗಳುಳ್ಳವ, ಶರಣಾಗತರ ಪಾಲಿಗೆ ದಯೆಯಿಂದ ಕೂಡಿದ ಕಲ್ಪವೃಕ್ಷದಂತೆ ಪಾಲಿಸುವ ತೊರವೆಯ ಜಗದೊಡೆಯ, ತೊರವೆಯ ಒಡೆಯ ಅರ್ಥಾತ್ ತೊರವೆಯ ಶ್ರೀ ನರಹರಿ ಅಂತ ಹೇಳಿಕೊಂಡು ಕವಿ ಕುಮಾರ ವಾಲ್ಮೀಕಿ ಈ ಪದ್ಯದಲ್ಲಿ ತನ್ನ ಒಡೆಯ ನರಹರಿಯನ್ನು ಸ್ತುತಿಸುವಂತಹ ಪದ್ಯದ ಮೂಲಕವಾಗಿ ಕುಮಾರ ವಾಲ್ಮೀಕಿಯ ಈ ಒಂದು ತೊರವೆ ರಾಮಾಯಣ ಆರಂಭವಾಗುತ್ತದೆ. ಈ ಪದ್ಯದ ಮೂಲಕವಾಗಿಯೇ ಅಥವಾ ತನ್ನ ಕಾವ್ಯದ ಮೂಲಕವಾಗಿಯೇ ಆಗಾಗ ತೊರವೆಯ ಒಡೆಯ, ತೊರವೆಯ ನರಸಿಂಹ ಎನ್ನುವ ಮೂಲಕವಾಗಿ ತೊರವೆಯ ನರಸಿಂಹನನ್ನು ಸ್ತುತಿಸುವಂತಹ ಕವಿ ಈತ ಬಿಜಾಪುರದ ತೊರವೆಯವನೇ ಆಗಿರಬೇಕು ಎನ್ನುವುದಕ್ಕೆ ಸಾಕ್ಷಿಯಾಗುತ್ತದೆ. ತೊರವೆಯ ಒಡೆಯ, ತೊರವೆಯ ಆ ಒಂದು ನರಹರಿ, ಈತನ ಹೆಸರು ನರಹರಿಯೇ ಆಗಿರ್ತದೆ. ನರಹರಿಯಾಗಿ ಒಡೆಯ ನರಸಿಂಹನನ್ನು ಸ್ತುತಿಸುವ ಮೂಲಕವಾಗಿ ಕುಮಾರ ವಾಲ್ಮೀಕಿ ಭಾಮಿನಿ ಷಟ್ಪದಿಯ 1000 ಪದಗಳುಳ್ಳ ರಾಮಾಯಣವನ್ನು, ಅದು ಆದಿಕವಿ ವಾಲ್ಮೀಕಿಯ ರಾಮಾಯಣವನ್ನೇ ಅವನು ಪುನರ್ರಚಿಸಿದರು. ಅದಕ್ಕಿಂತ ಭಿನ್ನವಾಗಿ ಇಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ಕಥೆಯನ್ನು ನಿರೂಪಿಸುವ ಕಾರಣವಾಗಿ ಅವನಿಗೆ ಕುಮಾರ ವಾಲ್ಮೀಕಿ ಎನ್ನುವಂತಹ ಅನ್ವರ್ಥ ನಾಮವೂ ಬರುತ್ತದೆ. ಹೀಗೆ ತನ್ನ ಒಡೆಯ ತೊರವೆಯ ನರಹರಿಯನ್ನು ಸ್ತುತಿಸುತ್ತಾ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದಂತಹ ಕಾವ್ಯವೇ ತೊರವೆ ರಾಮಾಯಣ. ಇದಲ್ಲದೆ ಐರಾವಣ ಕಾಳಗ ಎನ್ನುವಂತಹ ಮತ್ತೊಂದು ಕಾವ್ಯವನ್ನು ಈತನು ರಚಿಸಿದ್ದಾನೆ. ಈ ಕಾವ್ಯದ ಮೂಲಕವಾಗಿ ತನ್ನದಾದಂತಹ ಕವಿತ್ವವನ್ನು ಸಾಬೀತುಪಡಿಸುವಲ್ಲಿ ಉಳಿದ ಬಡಗು ಕವಿಗಳ ಲೆಕ್ಕಿಪನೆ ಕುಮಾರ ವಾಲ್ಮೀಕಿ, ಅಂದರೆ ಇತರ ಕವಿಗಳನ್ನು ಲೆಕ್ಕಿಸುವವನೇ ಈ ಕುಮಾರ ವಾಲ್ಮೀಕಿ ಎಂದು ಸ್ವತಃ ತನ್ನನ್ನು ತಾನು ನರಹರಿ ಕವಿ ಬಣ್ಣಿಸಿಕೊಂಡಿದ್ದಾನೆ.
ಆತನ ತೊರವೆ ರಾಮಾಯಣದ ಒಂದು ಆಯ್ದ ಭಾಗ ಮಾಯಾಮೃಗ ಇವತ್ತಿನ ಕಾವ್ಯ ಕಲರವದ ನಮ್ಮ ಪ್ರಸಂಗ ಆಖ್ಯಾನವಾಗಿದೆ. ಅದು ಈ ರೀತಿಯಾಗಿ ಮುಂದುವರಿಯುತ್ತದೆ. ಬಂಧು ವಿದ್ಯುಜ್ಜುಹ ಬಳಿಕ ಶಂಕರದ ಘೋಟಕ ಸಹಸ್ರದ ಕಂದವನು ಓಳೈಸಿ ಬಂಧು ವಿದ್ಯುಜ್ಜುಹ ಬಳಿಕ ಚಂದನದ ಘೋಟಕ ಸಹಸ್ರದ ಕಂದವನು ಬೋಳೈಸಿ ಪಕ್ಕದ ಪಾರಿವಳ್ಳೆಗಳ ಮುಂದುವರಿಸಿದ ನಭ್ರದಲ್ಲಿ ತಂದುದಾರಸ ಕಳಿದು ಮುಂದುವರಿಸಿದ ನಭ್ರದಲ್ಲಿ ತಂದುದಾರಸ ಕಳಿದು ಕಾನನ ವೃಂದವನು ಮಾಯಾವಿ ಮಾರೀಚನ ನಿಜಾಶ್ರಮಕ್ಕೆ ಕಾನನ ವೃಂದವನು ಮಾಯಾವಿ ಮಾರೀಚನ ನಿಜಾಶ್ರಮಕ್ಕೆ ಮಾರೀಚನ ನಿಜಾಶ್ರಮಕ್ಕೆ. ಮಾಯಾಮೃಗ ಕತೆ ಈ ರೀತಿಯಾಗಿ ಮುಂದುವರಿಯುತ್ತದೆ. ಬಂದು ವಿದ್ಯುಜ್ಜೀವ ಬಳಿಕ ಅಂದರೆ ವಿದ್ಯುಜ್ಜೀವ ರಥವನ್ನು ಏರುವಲ್ಲಿಂದ ಈ ಭಾಗವನ್ನು ನಾವು ಆರಂಭಿಸುವ ಹಿನ್ನೆಲೆಯಲ್ಲಿ ಪೂರ್ವಕಥಾ ಭಾಗವಾಗಿ ರಾಮ ಲಕ್ಷ್ಮಣ ಸೀತೆಯರು ಪಂಚವಟಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಶೂರ್ಪನಖಿಯ ಆಗಮನವಾಗುತ್ತದೆ. ಶೂರ್ಪನಖಿ ಬಂದವಳೆ ಶ್ರೀರಾಮನನ್ನು ನೋಡಿ ಮೋಹಿತಳಾಗಿ ಅವನನ್ನು ಸೇರುವಂತಹ ಆಸೆಯನ್ನು ವ್ಯಕ್ತಪಡಿಸಲೋಸುಗ ಮಾಯಾವೇಷದಿಂದ ಅಂದರೆ ತನ್ನ ವಿರೂಪವನ್ನು ಮರೆಸಿಕೊಂಡು ಸುಂದರ ಕನ್ಯೆಯಾಗಿ ರಾಮನ ಬಳಿಗೆ ಬರುತ್ತಾಳೆ. ರಾಮನ ಬಳಿಗೆ ಬಂದು ತನ್ನನ್ನು ವರಿಸುವಂತೆ ಬೇಡಿಕೊಳ್ಳುತ್ತಾಳೆ. ಕಥಾನಕ ಮುಂದುವರಿಯುತ್ತದೆ. ರಾಮ ನಿರಾಕರಿಸಿದಾಗ ಮತ್ತೆ ತಮ್ಮ ಲಕ್ಷ್ಮಣನನ್ನು ತೋರಿಸುತ್ತಾನೆ. ಲಕ್ಷ್ಮಣ ರಾಮ ಹೇಳಿದ್ದಕ್ಕೆ ಆಧಾರವನ್ನು ಕೇಳಿದಾಗ ಶೂರ್ಪನಖಿಯ ಬೆನ್ನ ಮೇಲೆ ಅವಳ ಮಾನ ಛೇದನವನ್ನು ಮಾಡಲು ಬರೆದು ಕಳುಹಿಸುತ್ತಾನೆ. ಈ ಮೂಲಕವಾಗಿ ಶೂರ್ಪನಖಿಯ ಮಾನಛೇದನವಾಗುತ್ತದೆ. ಈ ಒಂದು ಸೇಡನ್ನು ತೀರಿಸಲು ಶೂರ್ಪನಖಿಯು ಆ ಪಂಚವಟಿಯ ಬಳಿಯಲ್ಲೇ ಇದ್ದಂತಹ ರಾವಣನ ನಿಯುಕ್ತಿಗೊಂಡಂತಹ ಕರಾಸುರ ದೂಷಣ ಮೊದಲಾದವರಲ್ಲಿ ತನಗಾದಂತಹ ಅವಮಾನವನ್ನು ಹೇಳಿಕೊಳ್ಳುತ್ತಾಳೆ. ಕರ ದೂಷಣ ತ್ರಿಶಿರ ಒಬ್ಬರಿಗಿಂತ ಒಬ್ಬರು ಭೀಕರವಾದವರು, ಒಬ್ಬರಿಗಿಂತ ಒಬ್ಬರು ರಾಕ್ಷಸಿ ಪ್ರವೃತ್ತಿಯಿಂದ ಕೂಡಿದ ಸಾಹಸಿಗರಾಗಿರುತ್ತಾರೆ. ಇಂತಹವರು ರಾಮನ ವಿರುದ್ಧ ಸೆಟೆದು ನಿಂತಾಗ ರಾಮನು ಎತ್ತಿದ ಕೋದಂಡವನ್ನು ಇಳಿಸುವುದರೊಳಗಾಗಿ ಕರ ದೂಷಣ ತ್ರಿಶಿರಾದಿ 14,000 ರಕ್ಕಸರನ್ನು ಕೊಂದು ಕಳೆದ ಎನ್ನುವಂತಹದ್ದು ರಾಮಾಯಣದ ಕಥೆಯಲ್ಲಿ ನಾವು ಕೇಳಿ ತಿಳಿದಂತಹ ಭಾಗ. ಇಲ್ಲಿಂದ ಮುಂದುವರೆದು ತನ್ನ ಅವಮಾನ ಈ ರೀತಿಯಾಗಿ ಈಡೇರಲಿಲ್ಲ ಅಂತ ತಿಳಿದಾಗ ಶೂರ್ಪನಖಿ ನೇರವಾಗಿ ಲಂಕೆಗೆ ಬಂದು ಸ್ವರ್ಣ ಲಂಕೆಯಲ್ಲಿ ರಾರಾಜಿಸುತ್ತಿರುವಂತಹ ತನ್ನ ಅಣ್ಣನಾದಂತಹ ರಾವಣೇಶ್ವರನಲ್ಲಿ ದೂರನ್ನು ಕೊಡುತ್ತಾಳೆ. ದೂರನ್ನು ಕೊಡುವಾಗ ಯಾವ ರೀತಿಯಾಗಿ ಕೊಡುತ್ತಾಳೆ? ತಾನು ಮಾಡಿದಂತಹ ಕೃತ್ಯವನ್ನೆಲ್ಲವನ್ನು ಮರೆಮಾಚಿ ರಾಮನಿಂದ ಲಕ್ಷ್ಮಣನಿಂದ ತನಗೆ ಅವಮಾನವಾಯಿತು, ತನ್ನ ಮಾನಛೇದನವಾಯಿತು ಎನ್ನುವುದನ್ನು ವಿವರಿಸುವ ಮೂಲಕವಾಗಿ ನಿನಗೆ ಅರ್ಹಳಾದ, ನಿನ್ನ ಯೋಗ್ಯತೆಗೆ ತಕ್ಕುದಾದ, ನಿನ್ನ ಸೌಂದರ್ಯಕ್ಕೆ ಸರಿ ಹೊಂದುವಂತಹ ಹುಡುಗಿಯೊಬ್ಬಳು ರಾಮನ ಜತೆಯಲ್ಲಿ ಇದ್ದಾಳೆ. ಸೀತೆ ಎಂದು ಅವಳ ಹೆಸರು. ಅವಳನ್ನು ತಂದು ನೀನು ವರಿಸಿದೆ ಎಂದಾದರೆ ಸ್ವರ್ಣ ಲಂಕೆಯ ಸೊಬಗು ಇಮ್ಮಡಿಯಾಗುತ್ತದೆ. ನಿನ್ನ ಸೌಂದರ್ಯಕ್ಕೆ, ನಿನ್ನ ಸಾಹಸಕ್ಕೆ ಮತ್ತೊಂದು ಗರಿ ಮೂಡುತ್ತದೆ. ಹೀಗೆ ಬಗೆಯಲ್ಲಿ ಸೀತೆಯ ಸೌಂದರ್ಯವನ್ನು ವರ್ಣಿಸಿ ತನಗಾದ ಅವಮಾನವನ್ನು ವಿವರಿಸಿ ರಾವಣ ಕೆರಳುವಂತೆ, ಸೌಂದರ್ಯಕ್ಕೆ ಮನಸೋಲುವಂತೆ ಅವನ ಮನಸ್ಸನ್ನು ಒಡಪಡಿಸ್ತಾಳೆ. ತಂಗಿ ಶೂರ್ಪನಖಿಗಾದಂತಹ ಸೇಡನ್ನು ತೀರಿಸಲು ಸುಖ ಮತ್ತು ಸೀತೆಯ ಕೇವಲ ವರ್ಣನೆಯ ಮಾತ್ರಕ್ಕೆ ಸೌಂದರ್ಯಕ್ಕೆ ಮನಸೋದಂತಹ ರಾವಣ ಸೀತೆಯನ್ನು ಯಾವ ರೀತಿಯಿಂದಾದರೂ ತನಗೆ ವಶ ಮಾಡಿಕೊಳ್ಳಬೇಕು ಎಂದು ಮಾವನಾದಂತಹ ಮಾರೀಚನ ಬಳಿಗೆ ಹೋಗುವಂತಹ ಸಂದರ್ಭ. ಆ ಮಾರೀಚನಲ್ಲಿ ಸಮಾಲೋಚನೆ ಮಾಡಲು ಹೊರಡುವಾಗ ಅವ ತನ್ನದಾದಂತಹ ಸಾರಥಿಯಲ್ಲಿ ರಥವನ್ನು ಸಿದ್ಧಪಡಿಸಲು ತಿಳಿಸಿದಂತಹ ಸಂದರ್ಭ.
ಸಾರಥಿಯಾದಂತಹ ವಿದ್ಯುಜ್ಜಿಹ್ವ 1000 ಕುದುರೆಗಳನ್ನು ಕಟ್ಟಿದಂತಹ ರಥವನ್ನು ಸಿದ್ಧಪಡಿಸಿ ರಾವಣನನ್ನು ಅದರಲ್ಲಿ ಕುಳ್ಳಿರಿಸಿ ರಥವನ್ನು ಹೊರಡಿಸುವಂತಹ ವರ್ಣನೆಯನ್ನು ಕುಮಾರ ವಾಲ್ಮೀಕಿ ಬಹಳ ಸೊಗಸಾಗಿ ವರ್ಣಿಸಿದ್ದಾನೆ. 1000 ಕುದುರೆಗಳ ಭುಜವನ್ನು ಚಪ್ಪರಿಸಿ, ಅರ್ಥಾತ್ ಆ ಕುದುರೆಗಳಿಗೂ ತನ್ನ ಯಜಮಾನ ಚಪ್ಪರಿಸಿದಾಗ ಆಪ್ಯಾಯಮಾನವಾಗುತ್ತದೆ, ತನ್ನ ಯಜಮಾನನ ಇಂಗಿತವನ್ನು ಅದು ಅರಿತುಕೊಳ್ಳುತ್ತದೆ. ಆ ರೀತಿಯಾಗಿ ಯಜಮಾನನ ವಶವರ್ತಿಯಾಗಿ ಮಾಡಿಕೊಳ್ಳುವ ರೀತಿಯಲ್ಲಿ ಕುದುರೆಗಳ ಭುಜವನ್ನು ಚಪ್ಪರಿಸುತ್ತಾನೆ. 2 ಹೊಟ್ಟೆಗಳ ಪಕ್ಕವನ್ನು ನಿವಾರಿಸಿಕೊಂಡು ಆ ಕುದುರೆಗಳನ್ನು ತನಗೆ ಬೇಕಾದಂತಹ ಮನೋಸ್ಥಿತಿಗೆ ಒಗ್ಗುವಂತೆ ಮಾಡಿಕೊಂಡು ಕುದುರೆಯನ್ನು ಏರಿಕೊಂಡು ರಥವನ್ನು ಏರಿಕೊಂಡು ಆಕಾಶ ಮಾರ್ಗದಲ್ಲಿ, ಅದು ಕೂಡ ಕುದುರೆಯನ್ನು ಏರಿಕೊಂಡು ಬರುವ ಮಾರ್ಗ ಕೇವಲವಾದಂತಹ ಮಾರ್ಗವಲ್ಲ, ಆಕಾಶ ಮಾರ್ಗವನ್ನು ಗಮಿಸಿಕೊಂಡು ಅರಣ್ಯವನ್ನು ಕ್ರಮಿಸಿಕೊಳ್ತಾನೆ. ಆ ಮೂಲಕವಾಗಿ ಅರಣ್ಯವನ್ನು ಹಾದುಕೊಂಡು ಬಂದು ಮಾಯಾವಿಯಾದಂತಹ ಮಾರೀಚ ಇರುವಂತಹ ಆಶ್ರಮದ ಬಳಿಯಲ್ಲಿ ತಂದು ರಥವನ್ನು ನಿಲ್ಲಿಸುವಲ್ಲಿಂದ ಕಥಾಭಾಗ ಮುಂದುವರಿಯುತ್ತದೆ. ಯೋಗ ಮುಖದಲ್ಲಿ ಸರ್ವ ಸಂಗ ತ್ಯಾಗವನು ಮಾಡಿದನು. ಯೋಗ ಮುಖದಲ್ಲಿ ಸರ್ವ ಸಂಗ ತ್ಯಾಗವನು ಮಾಡಿದನು. ನಿಂದುದು ಭೋಗಿ ಭೂಷಣ ಭಕ್ತಿ ಸಂಸಾರದ ವಿರಕ್ತಿಯಲಿ ಗೇಗಿ. ನಿಂದುದು ಭೋಗಿ ಭೂಷಣ ಭಕ್ತಿ ಸಂಸಾರದ ವಿರಕ್ತಿಯಲಿ ಗೇಗಿ. ಆಗರುವ ಮಾರೀಚ ಮುಕ್ತಿಶಿಗೆ ನೆಲೆಯಾದನು ಗಣ. ಆಗರುವ ಮಾರೀಚ ಮುಕ್ತಿಶಿಗೆ ನೆಲೆಯಾದನು ಗಣ. ನಿಗಮಾಗಮೋಕ್ತಿಯ ಮಾರ್ಗವೇ ಅತಿಶಯವೋ. ನಿಗಮಾಗಮೋಕ್ತಿಯ ಮಾರ್ಗವೇ ಅತಿಶಯವೋ ಜಗಕ್ಕೆಂದ. ಆ ಆ ಆ ಆಗೆ ಆ ಯೋಗ ಮುಖದಲ್ಲಿ ಸರ್ವಸಂಗವನ್ನು ತ್ಯಾಗ ಮಾಡಿರುವೇನಲ್ಲ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ ಎನ್ನುವುದನ್ನು ಕಂಡುಕೊಳ್ಳಬೇಕಾದರೆ ನನ್ನ ಜೀವನದ ಚರಿತ್ರೆಯೇ ಹೀಗಾಗಿ ಹೋಯಿತಲ್ಲ. ಮಾರೀಚನಾಗಿರುವಂತಹ ನಾನು ರಾಕ್ಷಸಿ ಪ್ರವೃತ್ತಿಯಿಂದ ನಾನು ಮಾಡಿದಂತಹ ಹಿನ್ನೆಲೆ ಏನು, ಆ ಹಿನ್ನೆಲೆಯಿಂದಾಗಿ ನಾನು ಅನುಭವಿಸಿರುವಂತಹ ಆ ಯಾತನೆ ಏನು, ಆ ಯಾತನೆಯ ಪರಿಣಾಮವಾಗಿ ನಾನಿಂದು ಈ ಸ್ಥಿತಿಗೆ ಬಂದ ಮೇಲೆ ನಾನು ಸುಖಿಯಾಗಿದ್ದೇನೆ. ಲೋಕದಲ್ಲಿ ಹುಟ್ಟಿದಂತಹ ನಾವುಗಳೆಲ್ಲವೂ ಮಾಡಿದ್ದು ನಡೆಯುತ್ತದೆ ಎಂದು ಭಾವಿಸಿದರೆ ಈ ಲೋಕ, ಈ ಪ್ರಕೃತಿ ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಮೇಲೆರಗಬಹುದು, ವಿಕೃತಿಯಾಗಿ ಮತ್ತೊಂದನ್ನು ಸೃಷ್ಟಿಸಬಹುದು. ಹಾಗಾಗಿ ನಮಗೆ ನೆಲೆಯಾಗಿರುವಂತಹ ಭೂಮಿಯನ್ನಾಗಲಿ, ನಮ್ಮ ಜೀವನಕ್ಕೆ ಆಸರೆಯಾಗಿರುವಂತಹ ಈ ಪಂಚಭೌತಿಕಗಳನ್ನಾಗಲಿ ವಿನಯತೆ ವಿಧೇಯತೆಯಿಂದ ನಾವು ನಮಗೆಷ್ಟು ಬೇಕೋ ಅಷ್ಟೇ ಅದರ ಪ್ರಯೋಜನಗಳನ್ನು ಪಡೆಯುತ್ತಾ ಬಾಳಿದೆವು ಎಂದಾದರೆ ಸರ್ವಕಾಲಕ್ಕೆ ಸುಕ್ಷೇಮವಾದಂತಹ ಜೀವನವನ್ನು ನಡೆಸಬಹುದು. ಅಹಂಕಾರ, ಅನ್ಯಾಯ, ಅಧರ್ಮಗಳಿಂದ ಏನು ಮಾಡಿದರೂ ಆಗುತ್ತದೆ ಎಂದು ನಾವು ಭಾವಿಸಿದರೆ ಆ ಭ್ರಷ್ಟಾಚಾರವೇ ನಮ್ಮ ಅವನತಿಗೆ ಕಾರಣವಾಗುತ್ತದೆ. ನಾವು ಹೊರ ಸಂಚಾರಕ್ಕೆ ಹೋದವರೆಲ್ಲ ಮತ್ತೆ ಒಳಗೆ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿಯೂ ಉಂಟಾಗಬಹುದು.
ಇಂದು ಉಂಟಾದ ಪರಿಸ್ಥಿತಿ ಅದೇ. ಹೊರಗೆ ಹೋಗುವಾಗಿಲ್ಲ, ಒಳಗೆ ಇದ್ದೇನೆ. ಯಾಕೆ ಒಳಗಿದ್ದೇನೆ? ಈ ಜೀವನ ಎನ್ನುವುದು ನಶ್ವರ ಅಂತ ಆದ್ಮೇಲೆ ನನಗೆ ಯಾಕೆ ಆ ರಾಕ್ಷಸ ಪ್ರವೃತ್ತಿ? ಹಾಗಾಗಿಯೇ ಯೋಗದಲ್ಲಿ ಸರ್ವ ದೌಷ್ಟ್ಯದ ಏನು ವರ್ತನೆಗಳುಂಟೋ ಅದನ್ನೆಲ್ಲ ನಾನು ತ್ಯಾಗ ಮಾಡಿದೆ. ಹೌದು, ಯೋಗವನ್ನು ಧ್ಯಾನವನ್ನು ಮಾಡುವವನಿಗೆ ದೀರ್ಘಾಯುಷ್ಯವೂ ಲಭಿಸ್ತದೆ, ಮಾತ್ರವಲ್ಲ ಆರೋಗ್ಯವಾದಂತಹ ಬದುಕು ಲಭಿಸುತ್ತದೆ. ಹಾಗಾಗಿ ನಾನು ಈ ರೀತಿಯ ಯೋಗದ ಈ ಪ್ರವೃತ್ತಿಯನ್ನು ಕೈಗೊಳ್ಳುವಾಗ ತಡವಾಯಿತೋ ಏನೋ. ತಡವಾದರೂ ಚಿಂತಿಲ್ಲ. ಭೋಗಿಭೂಷಣರಾಗಿರುವಂತಹ ಪರಮೇಶ್ವರನನ್ನು ಧ್ಯಾನಿಸಿದ ಮೇಲೆ ಮುಕ್ತಿಶ್ರೀಯನ್ನು ಪಡೆಯಬೇಕು ಎನ್ನುವಂತಹ ನನ್ನ ಬಯಕೆ ಈಡೇರದೆ ಹೋದಿದೆ. ಹಾಗಾಗಿ ಹೊರ ಪ್ರಪಂಚವನ್ನೇ ಮರೆತು ನನ್ನ ಈ ಆಶ್ರಮದಲ್ಲಿ ನಿಗಮ ಗೋಚರನಾಗಿ ಅರಿತು ತಿಳಿದು ಈ ಜೀವನ ಎನ್ನುವ ದೌಷ್ಟ್ಯ ಎನ್ನುವ ಮಾಯೆಯನ್ನು ಮುರಿದು ನನ್ನ ನಿಜಾಶ್ರಮದಲ್ಲಿ ಅಸುರಮುನಿ ಎನಿಸಿದ್ದೇನೆ. ಬದುಕು ಇರುವ ತನಕ ಹೀಗೆ ಸಾತ್ವಿಕವಾದಂತಹ ಜೀವನ ಸಾಗಲಿ ಸಾಗಲಿ. ಜಪ ಸಮಾಧಿ ಧ್ಯಾನ ಮೌನವ, ಜಪ ಸಮಾಧಿ ಧ್ಯಾನ ಮೌನವ ತಪದಲ ಮಾರೀಚನಿರೇ, ದಶಲಪನ ಗೆರಗಿದ ಲಂಗ್ರಿಗ ಮಾರೀತ ರಾಕ್ಷಸನ ವಿಪುಲ ಮಾಯಾ ಕುಶಲ ವಿದ್ಯಾ ಚಪಲನು. ಜಪ ಸಮಾಧಿ ಧ್ಯಾನ ಮೌನವ ತಪದಲ ಮಾರೀಚನಿರೇ, ದಶರಥನ ಎರಗಿದ ರಂಗ್ರಿಗ ಮಾರೀಚ ರಾಕ್ಷಸನ ವಿಪುಲ ಮಾಯಾ ಕುಶಲ ವಿದ್ಯಾ ಚಪಲನು, ಮಾಯಾ ಕುಶಲ ವಿದ್ಯಾ ಚಪಲನು. ಒಯ್ಯನೆ ಕಂದಿರಿದು ಕೋಣಪ ಕುಲಾಗ್ರೇಶ್ವರನ ಹರಸಿದುವು, ಒಯ್ಯನೆ ಕಂದಿರಿದು ಕೋಣಪ ಕುಲಾಗ್ರೇಶ್ವರನ ಹರಸಿದುವು, ಕುಲಾಗ್ರೇಶ್ವರನ ಹರಸಿದು ಬರವ ಬೆಸಗೊಂಡ, ಕೋಣಕುಲಾಗ್ರೇಶ್ವರನ ಹರಸಿದು ಬರವ ಬೆಸಗೊಂಡ. ಆ ಸಾಸಿರ ಕುದುರೆಗಳನ್ನು ಕಟ್ಟಿದಂತಹ ರಥವನ್ನು ಏರಿದೆ. ವಿದ್ಯುತ್ ಜೀವನ ಸಾರಥ್ಯದೊಂದಿಗೆ ನನ್ನ ಮಾವಯ್ಯ ಮಾರೀಚನ ಆಶ್ರಮದ ಮುಂದೆ ಬಂದು ನಿಂತಿದ್ದೇನೆ. ಏನಿದೆ ಪರಿಸರದ ಪರಿಸ್ಥಿತಿಯನ್ನು ಪರೀಕ್ಷಿಸಿದರೆ ನನ್ನ ಮಾವಯ್ಯ ಮಾರೀಚನ ಪ್ರಭಾವದಿಂದಲಾಗಿ ಅಲ್ಲವೇ ನಮ್ಮ ನಾಡಿನಲ್ಲಿರುವುದಕ್ಕಿಂತ ಭಿನ್ನವಾದಂತಹ ವಾತಾವರಣ ಇಲ್ಲಿ ಕಾಣಸಿಗುತ್ತಾ ಇದೆ. ಒಳ್ಳೆಯದಾಗಿದೆ. ನನ್ನ ಮಾವಯ್ಯ ಕೈಗೊಂಡಂತಹ ನಿರ್ಧಾರದಿಂದಲಾಗಿ ಇವತ್ತು ಮಾಯಾವಿದ್ಯೆಯನ್ನು ಕರಗತ ಮಾಡಿಕೊಂಡವನಿದ್ದಾನೆ, ಸಿದ್ಧಿಸಿಕೊಂಡವನಿದ್ದಾನೆ. ಅದರ ಪ್ರಯೋಜನವನ್ನು ಪಡೆಯುವುದಕ್ಕಾಗಿಯೇ ಈತನ ಆಶ್ರಮದ ಮುಂದೆ ಬಂದು ನಿಂತಿದ್ದೇನೆ. ಎಲ್ಲಿದ್ದಾನೆ? ಓ, ತಪಸ್ಸಿನಲ್ಲಿ ನಿರತನಾಗಿದ್ದಾನೆ ನನ್ನ ಮಾವಯ್ಯ ಮಾರೀಚ. ಇಹಲೋಕದ ಪರಿವೆಯನ್ನೇ ಮರೆತು ಧ್ಯಾನಾಸಕ್ತನಾಗಿದ್ದಾನೆ. ನನ್ನ ಆಗಮನ ಈತನಿಗೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ. ಬಂದಂತಹ ನಾನು ಈತ ನನಗೆ ಹಿರಿಯವನು ಎನ್ನುವಂತಹ ನೆಲೆಯಲ್ಲಿ ಇದೋ ಈತನ ಪಾದದ್ವಯಗಳಿಗೆ ಪೊಡಮಾಡುತ್ತೇನೆ. ಮಾವಯ್ಯ ಮಾರೀಚ, ಇದೋ ನಿನ್ನಡಿಯ ರಾವಣನ ನಮಸ್ಕಾರಗಳು. ಕೋನಪ ಕುಲಾಗ್ರೇಶ್ವರನೇ, ಹೌದು, ಧನುಜರಿಗೆಲ್ಲ ಒಡೆಯನಾಗಿರುವವನು ನೀನು. ಹಾಗಾಗಿಯೇ ನೀನು ನನ್ನೆಡೆಗೆ ಬಂದಾಗ ನಿನ್ನನ್ನು ಕಂಡು ಹಸನಾದೆ. ಮಾತ್ರವಲ್ಲ, ಹರಸುವ ಕೈಗಳನ್ನು ಎತ್ತಿ ಹರಸಿದ್ದೇನೆ. ಏನು ಈ ಕಡೆಗೆ ಬಂದೆ?
ಬರುವುದಕ್ಕೆ ಬಲವಾದ ಕಾರಣವಿದೆ ಮಾವಯ್ಯ. ಹೌದೇ? ಹೇಳಿದನು ಬಳಿಕವಗೆ, ಹೇಳಿದನು ಬಳಿಕವಗೆ ತಂದೂಳಿಗವ ಪೂರ್ವಾಪರವನದ, ಬಳಿಕವಗೆ ತಂದೂಳಿಗವ ಪೂರ್ವಾಪರವನದ. ಕೇಳಿದನು ಕಿವುಡಿಕೆಯ ಕೊಸರಿನ ಕೊನರುವ ಕೋಪದಲ್ಲಿ, ಬಳಿಕವಗೆ ತಂದೂಳಿಗದ ಪೂರ್ವಾಪರವನದ. ಕೇಳಿದನು ಕಿವುಡಿಕೆಯ ಕೊಸರಿನ ಕೊನರುವ ಕೋಪದಲ್ಲಿ. ಕಾಳ ನೆನೆದನೆ ಪಾಪಿಯ ಗಡ, ಕಾಳ ನೆನೆದನೆ ಪಾಪಿಯ ಗಡ. ನೃಪಾಲನೆ ರಘುನಾಥನಾಥನ ಬಾಲಿ, ನೃಪಾಲನೆ ರಘುನಾಥನಾಥನ ಬಾಲೆ. ಮನುಜಾಂಗನಿಯೇ ನೃಪಾಲನೆ ರಘುನಾಥನಾಥನ ಬಾಲೆ. ಮನುಜಾಂಗನಿಗೆ ಮಾರಿಯ ತಂದನಿವನಿಂದಾಗಿ, ಮಾರಿಯ ತಂದನಿವನಿಂದ. ಮಾವಯ್ಯ, ಏನು? ನಿನ್ನೆಡೆಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಹೌದೇ? ಈ ಜಗತ್ತಿನಲ್ಲಿ ಯಾರೇ ಆಗಲಿ ಹಾ. ಬದುಕಿನಲ್ಲಿ ಸೋತ ಅಂತ ಆದಾಗ ಆತನಿಗೊಂದು ಭರವಸೆ ಮೂಡುತ್ತದೆ. ನಮ್ಮವರು ನನ್ನನ್ನು ಕೈ ಹಿಡಿದು ಮೇಲೆತ್ತುತ್ತಾರೆ, ಅವರ ಆಶ್ರಯವನ್ನು ನಾನು ಪಡೆಯಬಹುದು. ಹಾ. ಇದು ಅನೇಕ ಕಾಲದಿಂದ ಈ ಲೋಕದಲ್ಲಿ ರೂಢಿಯಾಗಿಯೇ ಬಂದಿದೆ. ಒಳ್ಳೆಯ ಬಂಧುಗಳು ಭರವಸೆಯನ್ನು ಕೊಟ್ಟು ಮೇಲೆತ್ತುತ್ತಾರೆ. ಈಗ ನಾನು ನಿನ್ನೆಡೆಗೆ ಬಂದದ್ದು ಅದೇ ನಿರೀಕ್ಷೆಯಿಂದ. ನಿನ್ನ ಸಹಾಯ ನನಗೆ ಬೇಕು. ಯಾವ ರೀತಿಯಲ್ಲಿ, ಎಲ್ಲಿಗೆ, ಹೇಗೆ? ನೊಂದವನಿದ್ದೇನೆ, ಹಾ. ಕುಪಿತನಾಗಿದ್ದೇನೆ. ಹಾ. ಇದರ ಹಿನ್ನೆಲೆಯಲ್ಲೊಂದು ಘಟನೆ ನಡೆದಿದೆ ಮಾವಯ್ಯ. ಏನದು? ಬೇರೇನೂ ಅಲ್ಲ, ಹಾ. ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯದಲ್ಲಿ ತಿರುಗಾಡುತ್ತಾ ಇರಬೇಕಾದ್ರೆ ಹಾ. ರಾಮ ಲಕ್ಷ್ಮಣರೆನ್ನುವಂತಹ ಸಹೋದರರನ್ನು ನೋಡಿದರಂತೆ. ಹಾ. ಅವರ ಜೊತೆ ಮಾತಾಡುವುದಕ್ಕೆ ಹೋದರೆ ಹಾ. ದಂಡಿಸಿ ಬಿಟ್ಟರು ಅಣ್ಣ ತಮ್ಮಂದಿರು ಸೇರಿ. ಹಾ. ಅವಳ ಕರ್ಣನಾಸಾಚ್ಛೇದನವನ್ನು ಮಾಡುವ ಮುಖೇನ ಅವಮಾನಗೊಳಿಸಿದರು. ಹಾ. ಅರಮನೆಗೆ ಬಂದವಳೆ ನನ್ನೆದುರು ಬಂದು ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ತೊಡಗಿದಳು. ಹಾ. ಮುಖ ಮುಚ್ಚಿದಂತಹ ಕೈಯನ್ನು ತೆರೆದು ನೋಡಿದರೆ ಏನು ನೋಡುವುದು ಮಾವಯ್ಯ? ಮುಖ ರಕ್ತಸಿಕ್ತವಾಗಿದೆ, ಮೂಗಿಲ್ಲ, ಕಿವಿ ಇಲ್ಲ. ಹೆಣ್ಣಿನ ಸೌಂದರ್ಯವನ್ನೇ ಭಂಗಗೊಳಿಸಿದಂತಹ ಆ ಸಹೋದರರ ಮೇಲೆ ಕೋಪ ಬಂದಿತು ನನಗೆ. ಕಾರಣ ಏನು ಅಂತ ಕೇಳಿದೆ. ಅಣ್ಣ ಹೀಗೆ ಮಾಡಿಬಿಟ್ರು ಅವಳು ಅಂತ ಹೇಳಿಬಿಟ್ರು. ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಬೇಕು ಅಂತ ಹೊರಟೆ. ಒಬ್ಬನೇ ಹೋಗುವುದಲ್ಲ, ಮತ್ತೆ ಅವರ ಜೊತೆಗೆ ನಾನು ಹೋರಾಟವನ್ನು ಮಾಡಬೇಕಿದ್ರೆ, ಪ್ರತಿಕಾರವನ್ನು ತೀರಿಸಬೇಕಿದ್ರೆ ಮಾಯಾವಿಯಾದಂತಹ ನಿನ್ನ ಸಹಕಾರ ಬೇಕು ಎನ್ನುವುದನ್ನು ಅರಿತುಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ ಮಾವಯ್ಯ. ಹೇಗೆ ನನಗೆ ಸಹಕಾರವನ್ನು ನೀಡಬಹುದೇ? ಯಾವ ವರ್ತನೆಯೂ ಬೇಡ, ಯಾವ ಪ್ರವೃತ್ತಿಯೂ ಬೇಡ. ಎಲ್ಲವನ್ನು ಬಿಟ್ಟು ಅಂತರ್ಮುಖಿಯಾಗಿ ಧ್ಯಾನ ಮಾರ್ಗದಲ್ಲಿ ಕಾಲವನ್ನು ಕಳೆತಿರುವಂತಹ ನಾನು ಈ ಕ್ಷಣದಲ್ಲಿ ಬಂದು ನಿನಗೆ ಏನು ಸಹಾಯ ಮಾಡಬಲ್ಲೆ? ನಿನ್ನ ಮನದ ಉದ್ದೇಶವಾದರೂ ಏನು? ನನ್ನ ಸಹಾಯವನ್ನೇ ಬಯಸಬೇಕಿದ್ರೆ ಏನು ಕಾರಣ ಇರಬಹುದು? ರಾಮಲಕ್ಷ್ಮಣರ ಜೊತೆಗೆ ಹೋರಾಟವೇ ಅಥವಾ ಮತ್ತೇನಾದ್ರೂ ಇದೆ? ಮಾವಯ್ಯ, ಏನು? ಈ ಲೋಕದಲ್ಲಿ ನೊಂದವರಿಗೆಲ್ಲ ತನ್ನವರು ಸಹಾಯ ಮಾಡುತ್ತಾರೆ ಎನ್ನುವಂತಹ ಒಂದು ಭರವಸೆ ಇರುತ್ತದೆ. ಈ ನೆಲೆಯಿಂದಲೇ ನಿನ್ನ ಬಳಿಗೆ ನನಗೂ ನಿನಗೂ ಮಾವಯ್ಯ ಮತ್ತು ಅಳಿಯ ಎನ್ನುವಂತಹ ಬಾಂಧವ್ಯ ಇರುವುದರಿಂದಲೇ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು, ಅದನ್ನು ನಿರೀಕ್ಷಿಸಿಕೊಂಡು ಇಲ್ಲಿಯವರೆಗೆ ಬಂದಿದ್ದೇನೆ. ಏನು ಸಹಾಯ, ಏನು ನಿರೀಕ್ಷೆ ಇದೆ ಅಂತ ಆಗಬೇಕಲ್ಲ? ನಿರೀಕ್ಷೆ ಬೇರೇನಲ್ಲ, ಶೂರ್ಪನಖಿಯ ಸಲಹೆಯ ಮೇರೆಗೆ ಇತ್ತ ಕಡೆಗೆ ಬಂದೆ. ರಾಮ ಲಕ್ಷ್ಮಣರು ಎನ್ನುವಂತಹ ಸಹೋದರರು ದಂಡಕಾರಣ್ಯದಲ್ಲಿದ್ದಾರೆ. ಅವರ ಜೊತೆಗೆ ರಾಮನ ಮಡದಿ ಸೀತೆ ಇದ್ದಾಳೆ, ಬಹಳ ಸ್ಫುರದ್ರೂಪಿಯಂತೆ. ಅವಳನ್ನು ನಾನು ವರಿಸಿದೆ ಅಂತ ಆದರೆ ನನ್ನ ಲಂಕೆಗೆ ಮತ್ತು ನನಗೆ
ಇನ್ನಷ್ಟು ಅತಿಶಯವಾದಂತಹ ಸೌಂದರ್ಯ ಒದಗುತ್ತದೆ. ಈ ರೀತಿಯಾಗಿ ಶೂರ್ಪನಖೆಯ ಅಂಬೋಣ ಅವಳ ಮಾತಿಗೆ ಸಹಮತಿಯನ್ನಿತ್ತು ಅತ್ತ ಕಡೆಗೆ ಹೊರಟವನೇ ಒಮ್ಮಿಂದೊಮ್ಮೆಗೆ ನಿನ್ನನ್ನು ಸ್ಮರಿಸಿಕೊಂಡೆ. ನನ್ನ ಕಾರ್ಯ ಇದು ಸಾಧ್ಯವಾಗಬೇಕಾದ್ರೆ ಮಾಯಾವಿಯಾದ ನಿನ್ನ ಸಹಾಯ ಬೇಕಾಗುತ್ತದೆ. ಹಾಗಾಗಿ ಇತ್ತ ಕಡೆಗೆ ಬಂದಿದ್ದೇನೆ. ಸೀತೆಯನ್ನು ವಶಪಡಿಸುವುದಕ್ಕೆ ನಿನ್ನ ಸಹಾಯ ಬೇಕು ಮಾವಯ್ಯ. ಓಹೋ, ಹೀಗೆ. ಹೌದು. ರಾವಣನಾಡಿದ ಮಾತುಗಳನ್ನು ಕೇಳಿದಾಗ ನನಗೆ ಕ್ರೋಧ ಉಕ್ಕಿ ಬರುತ್ತಾ ಇದೆ. ಹೋಗಿ ಹೋಗಿ ರಾಮನ ಧರ್ಮಪತ್ನಿಯಾಗಿರುವಂತಹ ಸೀತೆಯನ್ನು ಈತ ಬಯಸಿದನಲ್ಲ, ಕಾಳನೆನದಲ್ಲಿ. ಬ್ರಹ್ಮವಂಶದಲ್ಲಿ ಹುಟ್ಟಿದವನಾಗಿದ್ದರೂ ಕೂಡ ಹುಟ್ಟಿದ ಸಮಯದ ಆ ಪರಿಣಾಮವು ಅಥವಾ ಹುಟ್ಟುವುದಕ್ಕೆ ಮೂಲ ಕಾರಣವಾದಂತಹ ಕಾಲಗತಿಯೋ ಅಂತೂ ರಾಕ್ಷಸ ಬುದ್ಧಿ ಬಂದ ಕಾರಣದಿಂದಾಗಿ ಹೇಗೆ ಕಾಳನೆನದೆ. ರಾಕ್ಷಸರೆಲ್ಲರೂ ಕಾಮುಕರು ಎನ್ನುವಂತಹ ವಿಚಾರ ಇದೆ. ಆ ವಿಚಾರದಲ್ಲಿ ರಾವಣನು ಏನು ಕಡಿಮೆಯಲ್ಲ. ಆದರೆ ಹೋಗಿ ಹೋಗಿ ಶ್ರೀರಾಮನ ಪತ್ನಿಯನ್ನು ಬಯಸಿದನಲ್ಲ, ಇದರಿಂದಾಗಿ ಇವನಿಗೆ ಸೊಗಸೆ ಆ ರಘುನಾಥನ ಬಾಲೆ ಮನುಜಾಂಗನೆ. ಆಕೆ ನಿಜವಾಗಿಯೂ ಈ ಭೂಮಿಯಲ್ಲಿ ನರಸಂಸ್ಕೃತಿಯಲ್ಲಿ ಹುಟ್ಟಿದವಳೆ. ಆ ವಿವೇಚನೆ ಈತನಿಗಿಲ್ಲವೇ? ಒಟ್ಟು ಆ ಸೀತೆಯನ್ನು ತರಬೇಕು ಎನ್ನುವಂತ ದುರಾಲೋಚನೆಯಾಗಿ ತನ್ನ ಲಂಕಾಪುರದ ಅರಮನೆಗೆ ಮಾರಿಯನ್ನು ತಂದಂತ ಪರಿಸ್ಥಿತಿ ಆಯಿತು. ಆದರೂ ಹೀಗೆ ಆಗಬೇಕಿದ್ರೆ ಕಾರಣ ಏನು ಎಂಬುದನ್ನು ತಿಳಿಯಬೇಕಲ್ಲ. ಹಾಗಾಗಿಯೇ ಈತನನ್ನು ಮತ್ತೆ ಕೆದಕಿ ಕೇಳುತ್ತೇನೆ. ರಾವಣೇಶ್ವರ ಮಾವಯ್ಯ, ನೀನು ಹೀಗೆ ಮುಂದುವರಿಯಬೇಕಾದ್ರೆ ಮನದ ಅಂಗವಣೆ ಎನ್ನುವುದು ಇರುತ್ತದೆ. ಹಂಬಲ ಯಾಕೆ ಎನ್ನುವುದು ತಿಳಿಯಬೇಕೆನ್ನುವಂತಹ ಜಿಜ್ಞಾಸೆ ನನ್ನದು. ಹಾಗಾಗಿ ಸವಿವರವಾಗಿ ಹೇಳುವೆಯಾ? ಏನು ನಿನ್ನ ಅಂಗವಣೆ? ಏನು ನಿನ್ನಂಗವಣೆ? ನೀ ಪೇಳ್ದಿ ನಿರೋಧ ಸ್ಥಿತಿಗೆ ನೀ ಪೇಳ್ದಿ ನಿರೋಧ ಸ್ಥಿತಿಗೆ ಸೊಗಸೆ ಮಗೇನು ತೋರದು ಸೊಗಸೆ ಮಗೇನು ತೋರದು ತೋರುತ್ತಿದೆ ಬಲು ಚಿಂತೆ ಚಿತ್ತದಲ್ಲಿ ಏನು ನಿನ್ನಂಗವಣೆಗೆ ಹಾಡಿ ನಿನಗುಪಚರಿಸದಿರದಿಂಬಿ ಬುದ್ಧಿಗೆ ನಿನ್ನ ಮನದನುಮಾನ ವಾವುದು ಹಾನಿ ನಿನಗುಪಕರಿಸದಿರದಿಂಬಿ ಬುದ್ಧಿಗೆ ನಿನ್ನ ಮನದನುಮಾನವಾವುದು ಹೇಳು ಕೇಳುವೆನೆಂದಾಗ ನಿನ್ನ ಮನದನುಮಾನವಾವುದು ಹೇಳು ಕೇಳುವೆನೆಂದನು ಅಸುರ ಮುನಿಯೇ ಏನು ನಿನ್ನಂಗವಣೆಗೆ ರಾವಣೇಶ್ವರ ಮಾವಯ್ಯ, ಏನು ನಿನ್ನ ಮನದ ಅಂಗವಣೆ ಎಂದು ನಾನು ಕೇಳುವುದಕ್ಕೆ ಕಾರಣ ಉಂಟು. ಹೋಗಿ ಹೋಗಿ ರಾಜಾರಾಮನೆನಿಸುವ ಯೋಗ್ಯತೆ ಉಳ್ಳಂತಹ ಆ ಶ್ರೀರಾಮನ ಧರ್ಮಪತ್ನಿಯನ್ನು ನೀನು ಬಯಸಿದೆಯಲ್ಲ. ಹೌದು. ನಿಜವಾಗಿ ಈ ಲಂಕಾಪುರದೊಳಗೆ ಕನ್ಯಾಮಣಿಗಳೇನು ಕಡಿಮೆ? ನಿನ್ನ ತೋಳಾಸರೆಯಲ್ಲಿ ಸಂತೋಷ ಪಡಿಸುವುದಕ್ಕಾಗಿ ಅದೆಷ್ಟೋ ಸುಂದರ ಯುವತಿಯರು ಇಲ್ಲಿದ್ದಾರೆ ಎನ್ನುವುದನ್ನು ನೀನು ತಿಳಿದಿರುವೆ. ಸಾಕಷ್ಟು ಸುಖಿಯಾಗಿ ಬಾಳಿದವನು ಸಹ ಇದ್ದಿ. ಹಾಗಿರುವಾಗ ದಂಡಕಾರಣ್ಯದಲ್ಲಿ ಯಾವುದೋ ಕಾರಣದ ನಿಮಿತ್ತ ಬಂದಂತಹ ಆ ರಾಮ ಲಕ್ಷ್ಮಣರ ಸತಿಯನ್ನು
ಶೂರ್ಪನಖಿ ಹೇಳಿದಳು ಎನ್ನುವ ಕಾರಣಕ್ಕೆ ನೀನು ಹೋಗಿ ತರುವುದು ಅದು ವಿಹಿತವಾಗುತ್ತದೆಯೇ? 3 ಲೋಕಗಳಲ್ಲೂ ರಾವಣನೆಂದರೇನು ಎನ್ನುವಂತಹ ನೆಗಳತೆಯನ್ನು ಪಡೆದವನಾಗಿರುವಂತಹ ನೀನು ಇಂತಹ ಮನಸ್ಸಿನಿಂದ ನಿನ್ನ ವಿವೇಚನೆಯನ್ನು ಸರಿಯಾಗಿ ವಿವೇಚಿಸದೆ ಆ ವಿವೇಚನೆಯ ಪರಿಣಾಮವಾಗಿ ಮುಂದೇನೂ ಆಗುತ್ತದೆ ಎನ್ನುವಂತಹ ಕಲ್ಪನೆಯನ್ನೇ ಮಾಡದೆ ಹೀಗೆ ಮುಂದುವರಿದೆ ಎಂದಾದ್ರೆ ತೊಡಕೆ ಆದೀತು. ಹಾಗಾಗಿ ಮತ್ತೆ ಮತ್ತೆ ಕೇಳುತ್ತಾ ಇದ್ದೇನೆ, ಯಾಕಾಗಿ ನೀನು ಸೀತೆಯನ್ನು ಬಯಸಿದೆ? ನಿನ್ನ ಮನದ ಅನುಮಾನ ಯಾವುದು ಎನ್ನುವುದನ್ನು ತಿಳಿಯಬೇಕೆಂದು ಮತ್ತೆ ಮತ್ತೆ ಕೇಳುತ್ತಾ ಇದ್ದೇನೆ, ಉತ್ತರಿಸುವೆಯಾ? ಮಾವಯ್ಯ, ಇಲ್ಲಿ ಸೀತೆಯ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಅನ್ನುವಂಥದ್ದು ಮುಖ್ಯ ಅಲ್ಲ, ವ್ಯಾಮೋಹ. ಈ ವ್ಯಾಮೋಹ ಹುಟ್ಟುವುದಕ್ಕೆ ಹಿಂದೆ ಇರುವಂತದ್ದು ಆಕ್ರೋಶ. ಅಂದ್ರೆ ಎಲ್ಲಿಂದ ಬಂದದ್ದು ಗೊತ್ತೇ? ಎಲ್ಲಿಂದ? ಕೊಲೆಗೆ ಕೊಲೆಯನ್ನೇ ಪ್ರತಿಯಾಗಿಸುತ್ತೇನೆ ಎಂದು ಈ ನಿರ್ಧಾರವನ್ನು ಕೈಗೊಂಡವನಿದ್ದೇನೆ. ಕೊನೆಗೆ ಕೊನೆಗೊಂಡಲ್ಲದೊಳಿಯೇ ನಿರಲರಿಯರಿ ಮನವು, ಕೊನೆಗೆ ಕೊನೆಗೊಂಡಲ್ಲದೊಳಿಗೆ ನಿರಲರಿಯರಿ ಮನವು, ತಂಗಿಯ ಚೆಲುವಿಕೆಯ ಚೈತನ್ಯ ಒಳಿದುದು ಅಹಿತನಂಗನೆಯ, ತಂಗಿಯ ಚೆಲುವಿಕೆಯ ಚೈತನ್ಯ ಒಳಿದುದದ ಕಹಿತನಂಗನೆಯ, ಚೆಲುವನಂಗೀಕರಿಸಿದಲ್ಲದೆ ತೊಲಗರಿಯಲು ಚಿತ್ತ ನಿಮ್ಮಡಿಗಳ ಕಟಾಕ್ಷದ ಕೃಪೆಯದೇನದ ಬೆಸಸಿ ತನಗೆಂದ, ಚೆಲುವನಂಗೀಕರಿಸಿದಲ್ಲದೆ ತೊಲಗರಿಯಲು ಚಿತ್ತ ನಿಮ್ಮಡಿಗಳ ಕಟಾಕ್ಷದ ಕೃಪೆಯದೇನದ ಬೆಸಸಿ ತನಗೆಂದ, ಬೆಸಸಿ ತನಗೆಂದ. ಮಾವಯ್ಯ, ಏನು? ನಾನೇನು ದಂಡಕಾರಣ್ಯದವರೆಗೆ ಹೋಗಿ ಸೀತೆಯನ್ನು ಕಂಡು ಅವಳ ರೂಪಕ್ಕೆ ಮೋಹಗೊಂಡೆ ಅಂತ ಭಾವಿಸಿದೆಯ? ಮತ್ತೆ ಎಲ್ಲವೇ ಇಲ್ಲ. ಈ ರೀತಿಯ ನಿರ್ಧಾರವನ್ನು ಕೈಗೊಳ್ಳಬೇಕಾದರೆ ನನ್ನೊಳಗಿನ ದ್ವೇಷವೇ ಕಾರಣ. ಯಾವ ರೀತಿಯದ್ದು? ನನ್ನ ತಂಗಿ ಶೂರ್ಪಣಕ್ಕೆ ದಂಡಕಾರಣ್ಯವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರನ್ನು ಕಂಡಳಂತೆ. ಅವರ ಜೊತೆ ಮಾತನಾಡುವುದಕ್ಕೆ ಹೋದ್ರೆ ಅಣ್ಣ ತಮ್ಮಂದಿರೈರುವರು ಸೇರಿ ನನ್ನ ತಂಗಿಗೆ ಅವಮಾನವನ್ನು ಮಾಡಿದವರಿದ್ದಾರೆ. ಅಳುತ್ತಾ ಬಂದವಳೆ ಅರಮನೆಯೊಳಗೆ ಬಂದು ಅಳುವುದಕ್ಕಾರಂಭಿಸಿದಳು. ಮುಖ ಮುಚ್ಚಿದ ಕೈಯನ್ನು ತೆರೆದು ನೋಡಿದೆ, ಕರ್ಣನಾಸಾಚ್ಛೇದನವಾಗಿದೆ. ಹೆಣ್ಣಿಗೆ ಸೌಂದರ್ಯವೇ ಮುಖ್ಯವಾಗಿತ್ತು. ಆದರೆ ನನ್ನ ತಂಗಿಯ ಸೌಂದರ್ಯಕ್ಕೆ ಅವಮಾನ ಮಾಡಿಬಿಟ್ಟರಲ್ಲ ರಾಮ ಲಕ್ಷ್ಮಣರು. ಹಾಗಾಗಿ ಅವಳು ಹೇಳಿದ ಹಾಗೆ ದ್ವೇಷವನ್ನು ಸಾಧಿಸುವುದಕ್ಕೆ ಮುಂದಾದೆ. ನನ್ನ ತಂಗಿಯ ರೂಪವನ್ನು ಕಸಿದಂತಹ ಅವರ ಆ ರಾಮನ ಮಡದಿ ಸೀತೆಯನ್ನು ನಾನು ಬಯಸಬೇಕು, ಅವಳನ್ನು ವಶಪಡಿಸಬೇಕು ಎನ್ನುವಂತಹ ನಿರ್ಧಾರವನ್ನು ತಂಗಿ ನೀಡಿದ ಸಲಹೆಯ ಮೇರೆಗೆ ನಾನು ನಿರ್ಧರಿಸಿಕೊಂಡೆ. ಹಾಗಾಗಿ ಅತ್ತ ಕಡೆ ಹೊರಟಿದ್ದೇನೆ. ಕೊಲೆಗೆ ಪ್ರತಿಯಾಗಿ ಕೊಲೆಯನ್ನೇ ಮಾಡಿ ನನ್ನ ಪ್ರತೀಕಾರವನ್ನು ತೀರಿಸುತ್ತೇನೆ. ನನ್ನ ತಂಗಿಯ ಸೌಂದರ್ಯವನ್ನು ಕಸಿದುಕೊಂಡ ಆ ರಾಮನ ಮಡದಿಯನ್ನು ವಶಪಡಿಸಿಯೇ ತೀರುತ್ತೇನೆ. ಹಾಗಾಗಿ ನಿರ್ಧಾರವನ್ನು ಕೈಗೊಂಡು ಸಹಾಯಕ್ಕಾಗಿ ನಿನ್ನ ಕಡೆಗೆ ಬಂದೆ ಮಾವಯ್ಯ. ಏನು ನಿನ್ನ ಕೃಪೆ, ಏನು ಸಹಾಯ ಮಾಡುವೆ ಹೇಳು ನನ್ನಲ್ಲಿ. ಕೊಲೆಗೆ ಕೊಲೆ, ಚೆಲುವನ್ನು ಅಪಹರಿಸಿದಕ್ಕಾಗಿ ಚೆಲುವನ್ನು ಅಪಹರಿಸ್ತೇನೆ ಎನ್ನುವ ನೆಲೆಯಲ್ಲಿ ಸೀತೆಯನ್ನು ವಶಪಡಿಸ್ತೇನೆ ಎನ್ನುವಂತಹ ದಿಟವಾದಂತಹ ಮಾತುಗಳನ್ನು ನೀನು ಮಾಡುತ್ತಾ ಇರುವೆಯಲ್ಲ. ಶೂರ್ಪನಖೆಯು ಆ ಕಡೆಗೆ ಹೋಗಿ ರಾಮ ಲಕ್ಷ್ಮಣರಿಂದ ಆ ರೀತಿಯ ಶಿಕ್ಷೆಯನ್ನು ಅನುಭವಿಸಿದಳು ಎಂದಾದರೆ ಈಗೇನು ಸುಮ್ಮಗೆ ಉಳಿದಿರಬಹುದೇ ಎನ್ನುವುದನ್ನು ಚಿಂತಿಸುವಲ್ಲಿ ನೀನು ಯಾಕೆ ಹಿಂದುಳಿದೆ? ರಾಮ ಲಕ್ಷ್ಮಣರು ಶಿಕ್ಷೆಯನ್ನು ಕೊಟ್ಟದ್ದಕ್ಕಾಗಿ ಸೀತೆಯನ್ನು ನೀನು ಪಡೆಯಬೇಕು ಎನ್ನುವಂತಹ ನಿರ್ಧಾರವನ್ನು ಕೈಗೊಂಡದ್ದು ಎಷ್ಟು ಸರಿ? ಈ ರೀತಿಯಲ್ಲಿ ನಿನ್ನನ್ನು ನಾನು ವಿವೇಚಿಸಿ ಹೇಳುವುದಿದೆ, ಅಕಟ ಮರುಳ ಅಂತ ಹೇಳದೆ ಮತ್ತೇನು ಹೇಳಲಿ? ಅಕಟ ಮರುಳಾದೆ ನಿಶಾಟ ಪ್ರಕಟ ವಂಶಾರಣ್ಯದಲ್ಲಿ, 3
ಅಕಟ ಮರುಳಾದೈ ನಿಷಾಟ ಪ್ರಕಟ ವಂಶಾರಣ್ಯದಲ್ಲಿ ಏಗೆ ಪಾವಕನ ಪಸರಿಸಬೇಡ ಪಾವಕನ ಪಸರಿಸಬೇಡ ಪಾವಕನ ಪಸರಿಸಬೇಡ ನೀನು ತಾನ ಶೂರ್ಪನಗಿ ನಿನ್ನಾಗ ಆ ಶೂರ್ಪಣಕಿ ಪಾವಕನ ಪಸರಿಸಬೇಡ ತಾನ ಶೂರ್ಪನಗಿ ನಿನ್ನ ವಿಕಲಗೊಳಿಸಿದಳಂಗಜನ ಮೋಕಗ ಅಂಗಜನ ಮೋಹಕ್ಕೆ ಹೀಗೆ ಮಾಡಿದಳಲ್ಲ. ವಿಕಲಗೊಳಿಸಿದಳಂಗಜನ ಮೋಹಕ ಮದ್ದಿನಲಾದಿ ಪುರುಷನ ಸಗತಿ ಸಾಧ್ಯವೇ ವಿಕಲಗೊಳಿಸಿದಳಂಗಜನ ಮೋಹಕ ಮದ್ದಿನಲಾದಿ ಪುರುಷನ ಸಗತಿ ಸಾಧ್ಯವೇ ಸಾಕು ಕೊಳ್ಳದು ನಿನ್ನ ಬಗೆಯೆಂದಾಗ ಸಾಕು ಸಾಕು ಕೊಳ್ಳದು ನಿನ್ನ ಬಗೆಯೆಂದಾಗ ಅಕಟಗೆ ಅಕಟ ಮರುಳಾದೈ ಮರುಳಾದೈಗೆ ಅಕಟ ಅಕಟರಾವಣೇಶ್ವರ ಮರುಳಾದೆ ಅಲ್ಲ, ನಿಶಾಟ ಪ್ರಕಟ ವಂಶಾರಣ್ಯವನ್ನು ಫಲವತ್ತತೆಯಿಂದ ಬೆಳೆಸಿದವನು ನೀನು. ಧನುಜ ಕುಲವನ್ನು ಆಳಿದವರು ಅದೆಷ್ಟೋ ಧನುಜಾಳಿಗಳು ಹಿಂದೆ ಆಗಿ ಹೋಗಿದ್ದಾರೆ. ಆದರೆ ಹಿಂದೆ ಆಳಿದವರಿಗಿಂತಲೂ ಮತ್ತು ಮತ್ತು ಭಿಂಕದಲ್ಲಿ ದರ್ಪದಲ್ಲಿ ಸರ್ವ ಶಕ್ತಿಯಲ್ಲಿ ಮೆರೆದವನು ನೀನು. ಹಾಗಿರುವಾಗ ನೀನೇ ಬೆಳೆಸಿದಂತ ಈ ಧನುಜ ಕುಲ ಎನ್ನುವಂತ ಈ ಅರಣ್ಯವನ್ನು ನೀನೇ ಪಾವಕನ ಮೂಲಕ ಉರಿಸಿದೆ ಎಂದಾದರೆ ಸರಿಯೇ. ಒಬ್ಬ ಮಾಡಿದ ಪಾಪದ ಫಲವಾಗಿ ಸರ್ವರು ಅವನತಿಯನ್ನು ತಾಳುತ್ತಾರೆ ಎಂದಾದರೆ ಅಂತಹ ದುರ್ಬೋಧನೆಯ ಕಾರ್ಯ ಬೇಕೇ? ನಿನ್ನ ಕಿವಿ ಕಚ್ಚಿದವಳು ಯಾರು? ಶೂರ್ಪನಖಿ. ಸೀತೆಯನ್ನು ವರಿಸಬೇಕು, ಸೀತೆಯನ್ನು ವಶಪಡಿಸಬೇಕು, ಅವಳನ್ನು ಹೇಗಾದರೂ ಮಾಡಿ ತರಬೇಕು ಎನ್ನುವ ರೀತಿಯಲ್ಲಿ ನಾನಾ ಮಾತುಗಳನ್ನು ಆಡಿ ನಿನ್ನ ಮನಸ್ಸನ್ನು ಕೆಡಿಸಿರಬೇಕು. ನಿನ್ನ ಹೃದಯವನ್ನು ಸೂರೆಗೊಳ್ಳುತ್ತಾ ಆ ಅಂಗಜನ ಮೋಹಕ್ಕೆ ನೀನು ಒಳಗಾಗುವಂತೆ ಅವಳು ಹೇಳಿದ ಕಾರಣದಿಂದಾಗಿ ನೀನು ಹೀಗೆ ಬಂದೆಯಲ್ಲ. ನಿಜವಾಗಿ ಕಣ್ಣು ನೋಡಿದ್ರೆ ನೋಡುವುದಲ್ಲ, ಮನಸ್ಸು ನೋಡಿದ್ರೆ ನೋಡುವುದು. ನಾವು ಎಷ್ಟೋ ದೃಶ್ಯಗಳನ್ನು ನೋಡುತ್ತಾ ಹೋಗ್ತೇವೆ, ಅವೆಲ್ಲವೂ ಮನಸ್ಸಿಗೆ ಮುಟ್ಟುವುದಿಲ್ಲ. ನೋಡಿದ ದೃಶ್ಯಗಳೇ ಯಾವುದು ಎನ್ನುವುದು ನಮಗೆ ನೆನಪಿಗೆ ಉಳಿಯುವುದಿಲ್ಲ. ಆದರೆ ಮನಸ್ಸಿಗೆ ನಾಟುವಂತೆ ನೋಡಿದೆವು ಎಂದಾದರೆ ಅದು ಎಂದೂ ಅಚ್ಚಳಿಯಲ್ಲಿ ಮನಸ್ಸಿನೊಳಗೆ ಅದು ರೂಪು ತಳೆಯುತ್ತದೆ. ನಿನ್ನ ಬಗೆಯಲ್ಲಿ ವಿವೇಚಿಸುವುದಿದ್ರೆ ನೀನು ಸೀತೆಯನ್ನು ನೋಡಿದ್ದೂ ಇಲ್ಲ, ಮನಸಾಕ್ಷಿಯಾಗಿ ಕಂಡದ್ದೂ ಇಲ್ಲ. ಶೂರ್ಪನಖಿ ಹೇಳಿದಂತಹ ಮಾತುಗಳನ್ನು ಕೇಳಿ ನೀನು ಹೀಗೆ ಮುಂದುವರಿದೆಯಲ್ಲ, ಇದು ಸಾಧುವಾದಂತಹ ಕಾರ್ಯವೇ ಅಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಸುಮ್ಮನೆ ನಾವೇ ಕೆಡುವಂತಹ ಕಾರ್ಯವನ್ನು ನಾವು ಯಾಕಾಗಿ ಮಾಡಬೇಕು? ಆ ಸೀತೆಯನ್ನು ತರುವಂತಹ ಉದ್ದೇಶದಿಂದಾಗಿ ಮತ್ತಾಗುವಂತಹ ದುರಂತಗಳೇನು ಅದನ್ನು ನಾವು ವಿವೇಚನೆ ಮಾಡಬೇಕಾಗುತ್ತದೆ. ಯಾವಾಗಲೂ ಒಂದು ಕಾರ್ಯವನ್ನು ಕೈಗೊಳ್ಳುವಾಗ ಧನಾತ್ಮಕವಾಗಿ ಯೋಚಿಸುವುದಕ್ಕಿಂತಲೂ ಋಣಾತ್ಮಕವಾಗಿ ಯೋಚಿಸುವುದೇ ಹೆಚ್ಚು ಸೂಕ್ತ.
ಋಣಾತ್ಮಕವಾಗಿ ಯೋಚಿಸುವುದರ ಮೂಲಕ ಏನು ಪ್ರಯೋಜನ ಇದೆ, ಏನು ನಷ್ಟವಿದೆ ಎನ್ನುವುದನ್ನು ಅರಿತುಕೊಂಡು ಕಾರ್ಯವನ್ನು ಕೈಗೊಳ್ಳುವುದು ಒಳ್ಳೆಯದು. ಹಾಗಾಗಿ ನೀನಿಂದು ಕೈಗೊಂಡಂತಹ ಕಾರ್ಯ ಅದು ನಡೆಯದು. ಯಾಕೆ ನಡೆಯದು? ರಾಮನೆಂದರೆ ಸಾಮಾನ್ಯನೇ? ರಾಮನಾರೆಂದರಿಯಲ ನೀನು ತಿಳಿಯಬೇಕು. ರಾಮನಾರೆಂದರಿಯಲ ಅರಿತುಕೊಳ್ಳ. ಸುತ್ರಾಮ ಮುಖ್ಯರದೂರಿನದಿಯೇಗೆ ಆ ಸುತ್ರಾಮುಖ್ಯರ ದೂರಿನಲ್ಲಿ ಬಳಿಕಿ ಮಹಿಭಾರವನು ಬುಂಜಿಸಲೆಂದು ನರನಾಗಿ ಭೂಮಿ ಭಾರವನ್ನು ಇಳಿಸುವುದಕ್ಕಾಗಿ ಬಂದಿರುವನು. ಸುತ್ರಾಮ ಮುಖ್ಯರ ದೂರಿನಲ್ಲಿ ಬಳಿಕಿ ಮಹಿಭಾರವನು ಪುಂಜಿಸಲೆಂದು ನರಗಾಗಿ ಸತ್ಯವಿದು ರಾಮನಾರೆಂದರಿಯಲ ಆ ಮಧುದ್ವಿಪನವತರಿಸಿದನು ನೀಗೆ ಮರುಳಲ ಆ ಮಧುದ್ವಿಪನವತರಿಸಿದನು ನೀ ಮರುಳಲ ಸುಲಭವೇ ಸುಲಭವೇ ರವಿತಾಮಸಿಗೆ ತಾಮಸವನಂಗೀಕರಿಸಬೇಡೆಂದಾಗೆ ಆ ಮಧುದ್ವಿಪನವತರಿಸಿದನು ನೀ ಮರುಳಲ ಸುಲಭವೇ ರವಿತಾಮಸಿಗೆ ತಾಮಸವನಂಗೀಕರಿಸಬೇಡೆಂದ ನೀಯೇ ತಾಮಸವನಂಗೀಕರಿಸಬೇಡೆಂದ ರಾಮನಾರೆಂದರಿಯಲ ಗೆ ರಾವಣೇಶ್ವರ ಮಾವಯ್ಯ, ರಾಮನು ಯಾರೆಂಬುದನ್ನು ನೀನು ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ. ಯಾರಾದರೂ ನನಗೇನಾಗಬೇಕು ಹೇಳು. ಆದರೆ ರಾಮನನ್ನು ನಾನು ಸರಿಯಾಗಿ ತಿಳಿದವನಿದ್ದೇನೆ. ಹೇಗೆ? ಕೇವಲ ದಶರಥಾತ್ಮಜನಾಗಿ ಮಾನವನಾಗಿರುವವನು ಆತನೆಂದು ನೀನು ತಿಳಿಯಬೇಡ. ಆತನ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕಾದುದು ಈ ಸಂದರ್ಭದಲ್ಲಿ ಆದ್ಯ ಕರ್ತವ್ಯವೇ. ಓಹೋ, ಸುತ್ರಾಮುಖ್ಯರು ಜಪಿಸಿದ ಕಾರಣದಿಂದಾಗಿ ಈ ಮಹೀಭಾರವನ್ನು ಇಳುಹಲುಗೋಸ್ಕರ ಆ ರಾಮನು ಬಂದಿರುವನು ಎನ್ನುವಂತಹ ಸತ್ಯವನ್ನು ನೀನು ತಿಳಿದುಕೊಳ್ಳಬೇಕು. ಯಾಕೆ ಸುತ್ರಾಮ ಮುಖ್ಯರು ಧ್ಯಾನಿಸಿದ್ರು? ಯಾಕೆ? ಆ ಸುತ್ರಾಮ ಮುಖ್ಯರನ್ನು ಸ್ವರ್ಗದಲ್ಲಿ ಅವರು ಈ ಲೋಕದ ಕಲ್ಯಾಣಕ್ಕಾಗಿ ಮಾಡಬೇಕಾದಂತಹ ಕರ್ತವ್ಯಗಳನ್ನು ಪೂರೈಸುವುದಕ್ಕಾಗಿ ನೀನು ಬಿಟ್ಟಿದ್ದೀಯಾ. ಅವರನ್ನು ಗೋಳಾಡಿಸಿರುವೆ. ಅಷ್ಟು ಮಾತ್ರವಲ್ಲ, ಈ ಭೂಮಂಡಲದಲ್ಲಿ ಸ್ವತಂತ್ರ ಸ್ವೇಚ್ಛೆಯಿಂದ ನೀನು ಬಾಳಿದ ಕಾರಣದಿಂದಾಗಿ ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ಅಧರ್ಮಗಳು ನಡೆದಿದೆ ಎನ್ನುವುದನ್ನು ನೀನು ಸಿಂಹಾವಲೋಕನ ಮಾಡಿರುವೆಯ. ಈ ಎಲ್ಲ ಕಾರಣದಿಂದಾಗಿ ಧರ್ಮವನ್ನು ಸಂರಕ್ಷಿಸುವುದಕ್ಕಾಗಿ ಭೂಮಿಗೆ ಇಳಿದು ಬಂದಿರುವಂತಹ ಆ ರಾಮನು ಯಾರು? ಅವನೇ ಆದಿಪುರುಷನಾಗಿರುವಂತಹ ವೈಕುಂಠಾಧಿಪತಿ ಎನ್ನುವುದನ್ನು ನೀನು ಮೊದಲಾಗಿ ತಿಳಿಯಬೇಕು. ಮಧುವೆನ್ನುವಂತಹ ರಾಕ್ಷಸನನ್ನು ವಧಿಸಿದವ, ಕೈಟಬನನ್ನು ನಾಶ ಮಾಡಿದವನು. ಮಧು ಕೈಟಬರ ಹಿನ್ನೆಲೆಯಲ್ಲಿ ಮೇದಿನಿಯನ್ನು ಸೃಷ್ಟಿಸಿ ಈ ಲೋಕದ ಪಾಲನೆಯ ಕಾರ್ಯವನ್ನು ಕೈಗೊಂಡವನು. ಆಮೇಲೆ ಮತ್ಸ್ಯ ಅವತಾರಿಯಾಗಿ ತಮಾಸುರನನ್ನು ವಧಿಸಿದ.
ಹಾಗೆಯೇ ಕೂರ್ಮರೂಪವನ್ನು ತಾಳಿ ಮಂದರಾದ್ರಿಯನ್ನು ಎತ್ತಿ ಹಿಡಿದ. ಆಮೇಲೆ ಶ್ವೇತವರಾಹನಾಗಿ ಹಿರಣ್ಯಾಕ್ಷನನ್ನು ವಧಿಸಿದ. ನರಹರಿಯಾಗಿ ಆ ಹಿರಣ್ಯ ಕಶ್ಯಪನನ್ನು ವಧಿಸಿದ. ಆಮೇಲೆ ವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ತುಳಿದವನು. ಮತ್ತೆ ಭಾರ್ಗವನಾಗಿ ಕೃತವೀರ್ಯ ಸುತನಾಗಿರುವಂತಹ ಕಾರ್ತವೀರ್ಯನನ್ನು ನಾಶ ಮಾಡಿದವನು. ಹೀಗೆ ಅವನ ಅವತಾರಗಳ ಹಿನ್ನೆಲೆ ಇದೆ. ಈಗ ಸಪ್ತಮ ಅವತಾರದಲ್ಲಿ ರಾಮನೆನ್ನುವ ಅಭಿಧೇಯದಿಂದ ಬಂದವನಿದ್ದಾನೆ. ಸೂರ್ಯ ವಂಶೀಯರ ಆಳ್ವಿಕೆ ಹಾಗೆ. ಎಲ್ಲಿ ಅಧರ್ಮವಾಗುತ್ತದೋ ಆ ಅಧರ್ಮವನ್ನು ನಾಶ ಮಾಡುವುದಕ್ಕಾಗಿ ಅವರು ಎಲ್ಲಿ ಬೇಕಾದರೂ ಸಂಚರಿಸಬಲ್ಲರು, ಹೇಗೆ ಬೇಕಾದರೂ ಇರಬಲ್ಲರು. ಹಾಗಾಗಿ ಅಯೋಧ್ಯೆಯಿಂದ ದಂಡಕಾರಣ್ಯದತ್ತ ರಾಮಲಕ್ಷ್ಮಣರು ಸೀತೆಯ ಸಹಿತ ಬಂದಿದ್ದಾರೆ ಎಂದರೆ ವನದ ಸೊಬಗನ್ನು ನೋಡುವುದಕ್ಕೋ ಅಥವಾ ವನದ ಪರಿಸರದಲ್ಲಿ ಆರೋಗ್ಯಯುತರಾಗಿ ಬಾಳಬಹುದು ಎನ್ನುವ ಉದ್ದೇಶದಿಂದಲೋ ಬಂದವರಲ್ಲ. ಈ ಕಡೆಯಲ್ಲಾಗುತ್ತಿರುವಂತಹ ಅನರ್ಥಗಳನ್ನು, ಅಧರ್ಮಗಳನ್ನು ಮೆಟ್ಟಿ ನಿಂತು ಧರ್ಮವನ್ನು ಪಡೆಯುವುದಕ್ಕಾಗಿ ಬಂದವರಿದ್ದಾರೆ ಎನ್ನುವಂತಹ ಸತ್ಯವನ್ನು ತಿಳಿದುಕೊಳ್ಬೇಕು. ಅಷ್ಟು ಮಾತ್ರವಲ್ಲ, ಅಲ್ಲಿಯೋ ಇಲ್ಲಿಯೋ ಕರ್ಣಾಕರ್ಣಿಕೆಯಾಗಿ ಕೇಳಿ ಬಂದಿರುವಂತಹ ವಿಚಾರಗಳನ್ನೆಲ್ಲ ನಾನು ನಿನ್ನ ಮುಂದೆ ಹೇಳುತ್ತೇನೆ, ಹರಿಕತೆಯನ್ನು ಮಾಡುತ್ತೇನೆ ಎಂದು ನೀನು ಭಾವಿಸಬೇಡ. ರಾಮನೆಂದರೇನು ಎನ್ನುವುದನ್ನು ನಾನು ಪ್ರತ್ಯಕ್ಷ ಕಂಡವನು, ಪ್ರಮಾಣಿಸಿ ನೋಡಿದವನು. ಹಾಗಾಗಿ ಹೇಳುತ್ತಾ ಇದ್ದೇನೆ, ವಿವೇಚನೆಯನ್ನು ಮಾಡು. ನನ್ನ ತಾಯಿ ತಾಟಕಿಯ ಬಲವೇನು? ರಾಮನ ಮುಂದೆ ನಡೆಯುತ್ತೆ. ಸಹಜಾತ ಸ್ವಭಾವಿನ ಬಲ ಏನಾಯಿತು? ನಾನು ಏನು ಮಾಡಿದೆ? ಏನು ಮಾಡಲಿಕ್ಕೆ ಆಗದೆ ಹೋರಾಟದ ರಾಮನ ಸಮಕ್ಷದಲ್ಲಿ ಬಲಯುತವಾದಂತಹ ಅಸ್ತ್ರಕ್ಕೆ ಬಲಿಯಾಗಿ ಈ ಕಡೆಗೆ ಬಂದು ಬಿದ್ದೇನಲ್ಲ. ವಾಯುವ್ಯ ಅಸ್ತ್ರವೋ, ವರುಣಾಸ್ತ್ರವೋ, ಆಗ್ನೇಯಾಸ್ತ್ರವೋ, ಹೀಗೆ ಮಂತ್ರಾಸ್ತ್ರಗಳನ್ನೇ ಧರಿಸಿರುವಂತಹ ರಾಮನ ಮುಂದೆ ಯುದ್ಧ ಎಂದೂ ನಡೆಯದು. ಯಾಕೆ? ಶೂರ್ಪನಖಿ ಸಾಮಾನ್ಯ, ರಾಮ ಲಕ್ಷ್ಮಣರು ಸಾಮಾನ್ಯ ಮಾನವರಾಗಿದ್ರೆ ಶೂರ್ಪನಖಿಯ ಮೂಗು ಹೋಗುತ್ತಿತ್ತೋ, ಕಿವಿ ಹೋಗುತ್ತಿತ್ತೋ? ಅವಳಿಂದಲೂ ಏನು ಮಾಡ್ಲಿಕ್ಕಾಗಲಿಲ್ಲ ಎನ್ನುವಂತಹ ಸತ್ಯವನ್ನು ತಿಳಿದುಕೊಳ್ಬೇಕು. ಆಮೇಲೆ ನೀನೇ ನಿಯುಕ್ತಿಗೊಳಿಸಿದ್ದಾನೆ ಕರದೂಷಣಾದಿ ತ್ರಿಶಿರರ ದಾನವ ಸಮೂಹವನ್ನೇ ತಂಗಿಯಾಗಿರುವಂತಹ ಶೂರ್ಪನಖಿಯ ರಕ್ಷಣೆಗಾಗಿ. ಅವರೇನಾದರೂ ಎಲ್ಲ ಅಳಿದು ಹೋಗಿದ್ದಾರಲ್ಲ, ಅವರು ಜೀವಂತವಾಗಿರ್ತಿದ್ರೆ ಶೂರ್ಪನಖಿ ಇಲ್ಲಿಗೆ ಬರುವಂತಹ ಪರಿಸ್ಥಿತಿ ಬರ್ತಿತ್ತು. ಹಾಗಾಗಿ ರಾಮನ ಜೊತೆಗೆ ನೀನು ಸೀತೆಯನ್ನು ಪಡೆಯುವಂತಹ ಹುನ್ನಾರವನ್ನು ಬಲಿದೆ ಎಂದಾದರೆ ಅದು ನಿನ್ನ ಅವನತಿಗೆ ಕಾರಣವಾದೀತು ಮಾತ್ರವಲ್ಲ, ನಮ್ಮ ವಂಶದ ಸರ್ವರ ಅವನತಿಗೆ ಕಾರಣವಾದೀತು. ಈ ಸಹಾಯವನ್ನು ಕೇಳಬೇಡ, ನೀನು ಇಂಥ ಕಾರ್ಯಕ್ಕೆ ಮುಂದೆ ನಡೆಯಬೇಡ. ಕೂಡದು ಕೂಡದು ಕೂಡದು. ಹೇಗೆ ಮುಗಿಯಿತೋ ನಿನ್ನ ಉಪದೇಶ, ಅಭಿನಂದನಾ ಭಾಷಣ? ಸಾಕಾಗ್ಲಿಕ್ಕಿಲ್ವ ಈಗ? ಶಿವ ಶಿವ. ಯಾಕೆ? ಶಿವ ಶಿವ ಹಸವಾಯ್ತು, ಶಿವ ಶಿವ ಹಸವಾಯ್ತು, ಧರ್ಮ ಶ್ರವಣ ಪದ್ಧತಿ ಮಾಮದಿ ಶ್ರವಣವನು ರಾಸಿದವೇ ಕೇಳ್ದ ಮಮ್ಮ ಹೊಸ ಕಥೆಯ. ಶಿವ ಶಿವ ಹಸವಾಯ್ತು, ಧರ್ಮ ಶ್ರವಣ ಪದ್ಧತಿ ಮಾಮದೀಯ ಶ್ರವಣವನು ರಾಸಿದವೈ ಕೇಳ ಮಮ ಹೊಸ ಕಥೆಯ. ಅವಯವದೊಳಾನಂದ ಸುಖ ಸಂಭವಿಸುತ್ತಿದೆಯೇ, ಅವಯವದೊಳಾನಂದ ಸುಖ ಸಂಭವಿಸುತ್ತಿದೆಯಲೆ. ಸೂತ ಕೇಳಿ ನಿನ್ನವನವೋಲ್ ನಮಗಾಪ್ತರಾರೆಂದೊಲದವನವಯವವ, ನಮಗಾಪ್ತರೆಂದೊಲದನವ ಅವಯವವ. ಶಿವ ಶಿವ ಹಸವಾಯಿತು, ಶಿವ ಶಿವ ಹಸವಾಯಿತು. ಮುಗೀತೋ ನಿನ್ನ ಧರ್ಮೋಪದೇಶ?
ಸಾಕು ಅಂತ ಹೇಳುವುದನ್ನು ನಿಲ್ಲಿಸಿದ್ದೇನೆ. ಬಹಳ ಸೊಗಸಾಗಿದೆ. ಇಷ್ಟು ಸಮಯ ನೀನು ತಪಸ್ಸು ಮಾಡಿದ್ದು ಈ ಬಗೆಯ ಸಲಹೆಯನ್ನು ಕೊಡುವುದಕ್ಕೂ. ನಿನ್ನಂತವರು ಬದಲಾದ್ರೆ ಮತ್ತೆ ಏನಾಗಬೇಕು ಹೇಳು. ಅಬ್ಬಬ್ಬ, ಹೊಸ ಕಥೆಯನ್ನು ಬಹಳ ಚೆನ್ನಾಗಿ ಕಟ್ಟಿ ನನ್ನ ಮುಂದೆ ನೀನು ಬಿತ್ತರಿಸುತ್ತಾ ಹೋದೆ. ಅರಿಯದವರಿಗೆ ಹೊಸ ಕಥೆ ಅಲ್ಲದೆ ಮತ್ತೇನೆ. ಹೇಗೆ ನೀನು ಹೇಳ್ತಾ ಹೋದಾಗೆ ನಾನು ಅದನ್ನು ಕೇಳ್ತಾ ಹೋಗುತ್ತೇನೆ ಅಂತ ಭಾವಿಸಿದೆಯೇನು? ಮತ್ತೆ ಕೇಳಿಲ್ವೇ ನೀನು? ಅಲ್ಲ, ಕೇಳುವುದಕ್ಕೆ ಕಿವಿಗಳಿಗೆ ನನಗೆ ಆನಂದವಾಯಿತು. ಈ ಕೆಲವು ಕಾಲ್ಪನಿಕ ಕಥೆಗಳು ಹಾಗೆ ನಮಗೆ ಖುಷಿ ಕೊಡುತ್ತದೆ. ಹಾಗಂದುಕೊಂಡು ನೀನು ಅದೇನು ರಾಮನನ್ನು ವೈಭವೀಕರಿಸಿ ಹೇಳಿದೆಯೋ, ನೀನು ಹೇಳಿದ ಮಾತ್ರಕ್ಕೆ ನಾನು ನಿರ್ಧಾರವನ್ನು ಬಿಟ್ಟು ಬಿಡುತ್ತೇನೆ ಅಂತ ಅನ್ಕೊಂಡೆಯ? ಕೇಳುವುದಕ್ಕೆ ಸಂತೋಷ ಆಗಿದೆ. ನನ್ನ ಅಂಗಾಂಗಗಳಿಗೆಲ್ಲದಕ್ಕೂ ಕೂಡ ಒಂದು ಆನಂದ ಅಂತ ಸಿಕ್ಕಿದ ಒಂದಷ್ಟು ಹೊತ್ತು ನಿನ್ನ ಕಥೆಯನ್ನು ಕೇಳುವಾಗ. ಹಾಗಾದ್ರೆ ಮನದ ಮತನ ನೀನೇನು ಮಾಡಿಲ್ಲ ಅಂತ ಅಯ್ಯ ಸಾರಥಿ ವಿದ್ಯುಜ್ವಿಹ, ನೋಡಿದೆ ಏನು? ನೋಡು, ನಮ್ಮಲ್ಲಿ ಇವನಂತವರು ಯಾರಾದರೂ ಇದ್ದಾರೆ? ಇವನಷ್ಟು ಒಳ್ಳೆ ಆಪ್ತರು ನಮಗೆ ಸಲಹೆ ಕೊಡುವವರು ಯಾರನ್ನಾದ್ರೂ ಕಂಡಿದ್ದೀಯೇನು? ಮಾವಯ್ಯ, ಏನು ನನಗೆ ನೀನು ಮುಂದಿನ ಆಗು ಹೋಗುಗಳ ಬಗ್ಗೆ ಸಲಹೆ ನೀಡಿದವನು. ರಾಮನಿಗೆ ಹೆದರಬೇಕಂತ ಇನ್ನು ರಾಮನ ಹೆಸರನ್ನು ತಂದು ನನ್ನ ಮಕ್ಕಳಿಗೆ ಇಡ್ತೇನೆ. ನಾನು ಆ ಹೆಸರನ್ನು ಹೇಳಿಕೊಂಡು ಸ್ಮರಿಸುತ್ತಾ ಇರ್ತೇನೆ. ಒಳ್ಳೆ ಹೆದರಿಸಿ ಬಿಟ್ಟೆ ಮಾವಯ್ಯ ನೀನು ಹಿರಿಯವ ನಮ್ಮಲ್ಲಿ. ನಿನ್ನ ಹಾಗೆ ವಿವೇಚನೆ ಮಾಡುವವರು ಯಾರಿದ್ದಾರೆ ಹೇಳು? ಈ ಲೋಕದಲ್ಲಿ ದೇವತೆಗಳು, ಶಿವ, ಬ್ರಹ್ಮ ಎಲ್ಲರೂ ಹೋಗಿ ವಿಷ್ಣುವಿಗೆ ದೂರು ಕೊಡುತ್ತಾರೆ. ಇನ್ನು ನೀನು ಹೇಳಿದ ಕತೆ ಅವೇನು ಅವತಾರ? ಅವತಾರ ಅಲ್ಲ, ವೇಷ ಧರಿಸಿಕೊಂಡು ಬಂದವ. ಹೌದಾ? ಮಧುಕೈಟವರನ್ನು ಕೊಂದದ್ದು, ಮತ್ಸ್ಯಾವತಾರವನ್ನು ತಾಳಿದ್ದು, ಕೂರ್ಮಾವತಾರವು, ಹಿರಣ್ಯಾಕ್ಷ ಹಿರಣ್ಯಕಶ್ಯಪರ ವಧೆಯನ್ನು ಮಾಡಿದ್ದು, ಈ ಎಲ್ಲ ಕಥೆಗಳನ್ನು ನಾನು ಬಲ್ಲೆ. ಹಾಗಂದುಕೊಂಡು ಆತನನ್ನು ಆರಾಧಿಸುವುದಕ್ಕೆ ನಾನು ಹೆಡ್ಡನಲ್ಲ. ಅವ ಎಂದಿದ್ದರೂ ನಮಗೆ ಪರದೈವವೇ. ಹಾಗಿರುವಾಗ ನಿನ್ನ ಮಾತುಗಳನ್ನು ಕೇಳಿಕೊಂಡು ಹೋಗಿ ರಾಮನ ಪಾದಗಳಿಗೆ ಶರಣಾಗುವ ಈ ರಾವಣನಲ್ಲ. ಏನವ ಮಾರೀಚ? ಏನು ಏನೆಲವ ಮಾರೀಚ ಮಾರಿಯೇನು ಮನೆ ಗೊತ್ತಲ್ಲವೇ? ಏನೆಲವೋ ಮಾರೀಚ ಮಾರಿಯದೇನು ಮನೆ ಗೊತ್ತಲ್ಲವೇ? ಚತುರಾನನಾದಿ ಸುರೌಗ ಸೇವಕರಲ್ಲವೇ ತನಗೆ? ಚತುರಾನನಾದಿ ಸುರೌಗ ಸೇವಕರಲ್ಲವೇ ತನಗೆ? ನೀನು ಹೊಸ ಬಲನೆ ಹೊಗಳಬಹುದೇ? ನೀನು ಹೊಸ ಬಲನೆ ಹೊಗಳಬಹುದೇ? ಮಾನವನ ಮಾರಮಣನೆಂದ ವಿಧಾನದಲ್ಲಿ ಸೈರಿಸಿದನಿಂದಲೇ ಕೂಳ ಕೇಳೆಂದ. ಮಾನವನ ಮಾರಮಣನೆಂದ ಅವಿಧಾನದಲ್ಲಿ ಸೈರಿಸಿದನಿಂದಲೇ ಕೂಳ ಕೇಳೆಂದ. ಎನೆಲವೋ ಮಾರೀಚ? ಏನಲ್ಲವೋ ಮಾರೀಚ? ಏನು? ಇಷ್ಟು ಹೊತ್ತು ನೀನೊರೆದ ಮಾತುಗಳನ್ನು ನಾನು ಸಾವಧಾನದಿಂದ ಕೇಳಿದೆ. ಈಗ ನಾನಾಡುವ ಮಾತುಗಳನ್ನು ನೀನು ಕೇಳಬೇಕು. ಮಾರಿ ನನ್ನ ಮನೆಯ ದಾಸಿಯಲ್ಲವೇನು? ಅಂದರೆ ಅವರೆಲ್ಲರೂ ಬಂದು ನನ್ನ ಪಾದಗಳಿಗೆ ಶರಣಾಗುತ್ತಾರೆ. ರಾವಣನ ಯೋಗ್ಯತೆ ಏನು, ಕೀರ್ತಿ ಏನು, ಯಶೋಗಾಥೆ ಏನು, ಇದು ಲೋಕಮುಖಕ್ಕೆ ಈಗಾಗಲೇ ಕಾಣಿಸಿಕೊಂಡಾಗಿದೆ. ಹೀಗಿರುವಾಗ ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲರೂ ಕೂಡ ಬಂದು ನನಗೆ ಶರಣಾಗುತ್ತಾರೆ. ಹಾಗಿರುವಾಗ ನೀನು ಹೇಳುವ ರಾಮನ ಕಥೆ ಏನು? ಅದು ಅವರೆಲ್ಲರೂ ನನಗೆ ಸೇವಕರಾಗಿದ್ದಾರೆ. ಇನ್ನು ನೀನೇನು ಹೊಸಬನಲ್ಲ, ನೀನು ನನ್ನ ಸೇವಕನೇ. ನೆನಪಿದೆಯೋ ನಿನಗೆ? ಹೀಗೆಲ್ಲ ಇರುವಾಗ ಒಬ್ಬ ಯಕಶ್ಚಿತ್ ಮಾನವನನ್ನು ಲಕ್ಷ್ಮೀಪತಿ ಇನ್ಯಾವುದೋ ವಿಶೇಷಣಗಳಿಂದ ನೀನು ಹೊಗಳುತ್ತಾ ಇದ್ದೀಯಲ್ಲ, ಸಾಕು ಮಾಡು. ಇದೋ ನನ್ನ ನಿರ್ಧಾರವನ್ನು ಕೇಳು. ಏನು? ನಾನು ಕೈಗೊಂಡಿರುವ ನಿರ್ಧಾರವನ್ನು ಪೂರೈಸುವುದಕ್ಕೆ ನೀನು ನನ್ನ ಜೊತೆಗೆ ಬಂದರೆ ನಿನಗೆ ಬದುಕುವುದಕ್ಕೆ ಬಿಟ್ಟೇನು. ಇಲ್ಲದಿದ್ದರೆ ನನ್ನ ಹೊರಗೆ ಕೈಯನ್ನಿಕ್ಕಿ ಚಂದ್ರಹಾಸ ಕಟಾರಿಯನ್ನು ಹೊರಗೆಡಹಿದ್ದೇನೆ. ನಿನ್ನ ಶಿರಚ್ಛೇದನ ಮಾಡಿ ಏನು? ಸ್ವಲ್ಪ ಎತ್ತಿದ ಖಡ್ಗವನ್ನು ಹಾಗೆ ನಿಲ್ಲಿಸು, ವಿವೇಚಿಸಿದೆ. ಇವನು ಅಸುರನಲ್ಲವೇ? ವಿಕರ್ಮದನೆಸಗಿದಲ್ಲದೇ ವಿಕರ್ಮವೇ ಗೈದಾನು.
ಅಸುರ ನಿವನಾಸುರ ವಿಕರ್ಮದನೆ ತಗಿದಲ್ಲದೆ ಮಾಡನದರಿಂದ ಅಸುವನು ಅಸುರಾರಿಗೆ ಸಮರ್ಪಿಸುವೆನು ಅಸುರಾರಿಗೆ ಸಮರ್ಪಿಸುವೆನು ಅಸುರ ಮಾಡನದರಿಂದ ಸುವನು ಅಸುರಾರಿಗೆ ಸಮರ್ಪಿಸುವೆನು ಸಮಕ್ಷದಲ್ಲಿ ಒಳಿತನಾಗದು ನಸಿಯದಿರದಿನ್ನ ಸುರವಂಶದ ಸಸಿಯ ಬೆಳಸೆನು ದೇರಿದನು ನಸಿಯದಿರದಿನ್ನ ಸುರವಂಶದ ಸಸಿಯ ಬೆಳೆಸೆನು ತೇರಿದನು ಬೇವಸನ ಬೇಳಂಬದಲ್ಲಿ ಬೇಸರುದ ಬೇವಸದ ಬೇಳಂಬದಲ್ಲಿ ಬೇಸರುದ ಅವನ ಮಣಿರಥವ ನಸಿಯದಿರದಿನ್ನ ಸುರವಂಶದ ಸಸಿಯ ಬೆಳಸೆನು ತೇರಿದನು ಬೇವಸದ ಬೇಳಂಬದಲ್ಲಿ ಬೇಸರುತ ಅವನ ಮಣಿರಥವಗ ಅಸುರ ನಿವನ ವಿಕರ್ಮದ ಎಸಗಿದಲ್ಲದಿ ಮಾಡನದರಿಂದ ಸುವನು ಅಸುರಾರಿಗೆ ಸಮರ್ಪಿಸುವೆನು ಅವನ ಮಣಿರಥವ ಅವನ ಮಣಿರಥವ ಅಸುರ ಗುಣದವನಾಗಿದ್ದಾನೆ ಈತ. ಹಾಗಾಗಿ ತನ್ನ ಚಂದ್ರಹಾಸವನ್ನು ಎತ್ತಿ ಬೀಸಿದ್ದಾನೆ. ವಿಕರ್ಮವನ್ನು ಮಾಡದೆ ಈತ ಉಳಿದಾನೆ. ಕಾಮದ ಕಣ್ಣುಗಳು ಈತನದು. ಹಾಗಾಗಿ ಈತನಿಗೆ ಸುತ್ತಲೂ ಕಾಮಲೇ ಕಾಣುವುದಲ್ಲದೆ ಮತ್ತೇನು. ನಾನಾಡಿದ ಸತ್ಯದ ನುಡಿಗಳು ಈತನಿಗೆ ಪಥ್ಯವೇ ಆಗುತ್ತಾ ಇಲ್ಲ. ಹಾಗಾಗಿ ಇವನದೇ ನೆಲೆಯಲ್ಲಿ ರಾಮನನ್ನು ಕಲ್ಪಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ಏನಾಗಬೇಕೋ ಅದೆಲ್ಲ ಆಗಲೇಬೇಕಲ್ಲ. ಲಲಾಟ ಲಿಖಿತಾರೇಖ ಪರಿಮಾಷ್ಟುಂ ಶಕ್ಯತೆ. ರಾವಣನ ಹಣೆಬರಹವನ್ನು ತಿದ್ದುವುದಕ್ಕಾಗುತ್ತದೆ ಅಥವಾ ನನ್ನ ಹಣೆಬರಹವನ್ನು ತಿದ್ದುವುದಕ್ಕಾಗುತ್ತದೆ. ಆವತ್ತೂ ರಾಮನು ನನ್ನನ್ನು ಉಳಿಸಿದ. ಆ ಕಾರಣದಿಂದಾಗಿಯೇ ಈ ಕಡೆಗೆ ಬಂದವನು ಯಾವ ದುರುಳ ಕೃತ್ಯಗಳು ಬೇಡ, ಜೀವ ಇರುವ ತನಕ ಸಾತ್ವಿಕ ಬದುಕೆ ಲೇಸು ಎಂದು ನಾನು ಭಾವಿಸಿದ್ರೆ ಈತ ಮತ್ತೆ ಬಂದು ಪ್ರಲೋಭವನ್ನೇ ತೋರಿಸ್ತಾ ಇದ್ದಾನೆ. ಒಂದು ವೇಳೆ ನಾನು ಈ ಕ್ಷಣದಲ್ಲಿ ಒಪ್ಪಿಕೊಳ್ಳದೆ ಉಳಿದೆನೆಂದಾದ್ರೆ ಏನ್ ಮಾಡ್ತಾನೆ? ತನ್ನ ಚಂದ್ರಹಾಸದಿಂದ ನನ್ನನ್ನು ಕತ್ತರಿಸುತ್ತಾನೆ. ಲೋಕದಲ್ಲಿರುವಂತಹ ಸರ್ವರನ್ನೇ ಬಗೆಯದವನು ಈತ. ತನ್ನ ಚಂದ್ರಹಾಸಕ್ಕೆ ಅದೆಷ್ಟೋ ಮಂದಿಗಳನ್ನು ಬಲಿಗೊಟ್ಟಿದ್ದಾನೆ. ಅದೆಷ್ಟೋ ಮಂದಿಗಳನ್ನು ಬಲಿಗೊಂಡಂತಹ ಚಂದ್ರಹಾಸಕ್ಕೆ ನನ್ನ ಬಲಿ ಕಷ್ಟವಾದೀತೆ. ಹಾಗಾಗಿ ಈ ಕಾರ್ಯಕ್ಕೆ ನಾನು ಒಪ್ಪಿದ್ದೇನೆ. ಯಾಕೆ? ಇವನ ಕೈಯಲ್ಲಿ ಸತ್ತರೆ ನನಗೇನು ಸಿಕ್ಕೀತು? ನರಕ ದರ್ಶನವಲ್ಲದೆ ಮತ್ತೇನು? ಈಗಾಗಲೇ ಸಾಕಷ್ಟು ನರಕದ ಅನುಭವಗಳನ್ನೇ ಅನುಭವಿಸಿಕೊಂಡು ಬಂದವನು ನಾನು.
ಇಲ್ಲಿಯೂ ಕೂಡ ನನ್ನಷ್ಟಕ್ಕೆ ನಾನು ಒಳ್ಳೆಯವನಾಗಿ ಇರುತ್ತೇನೆ ಎಂದು ಭಾವಿಸಿದ್ರೆ ಅದಕ್ಕೂ ಈತ ಬಿಡುವುದಿಲ್ಲ. ಪ್ರಪಂಚದಲ್ಲಿ ಕೆಟ್ಟವರ ಗುಣವೇ ಹಾಗೆ, ಒಳ್ಳೆಯವರನ್ನು ಕೂಡ ಹಾಳು ಮಾಡ್ತಾರೆ. ಹಾಗಿರುವಾಗ ಈತನ ಈ ಖಡ್ಗಕ್ಕೆ ನಾನ್ಯಾಕೆ ಬಲಿಯಾಗಬೇಕು? ಅದಕ್ಕಿಂತ ಅಸುರಾರಿಯ ಪಾದಕ್ಕೆ ನನ್ನ ಪ್ರಾಣವನ್ನು ಅರ್ಪಿಸಿದ್ರೆ ಒಳಿತಲ್ವೇ? ಮೋಕ್ಷವನ್ನು ನೀಡಬಲ್ಲವನು ರಾಮ. ಆತ ವೈಕುಂಠಧಾಮದಲ್ಲಿ ನೆಲೆಯಾದವನು. ಅಲ್ಲಿ ಮೋಕ್ಷದ ಚತುರಂಗಗಳಿವೆಯಲ್ಲ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಎನ್ನುವುದು. ಒಂದ ನನ್ನನ್ನು ವೈಕುಂಠಕ್ಕೆ ಕಳುಹಿಸಿ ಸಾಮೀಪ್ಯದಲ್ಲಿ ಇರಿಸಿಯಾನು, ಅಥವಾ ಅವನ ರೂಪದಲ್ಲಿ ಇರಿಸುವುದಕ್ಕೆ ಅವಕಾಶ ಕೊಟ್ಟಾನು, ಇಲ್ಲದಿದ್ರೆ ಅವನ ಲೋಕದಲ್ಲಿ ವಿಹರಿಸುವುದಕ್ಕೆ ಅವಕಾಶ ಕೊಟ್ಟಾನು, ಇಲ್ಲದಿದ್ರೆ ಮುಕ್ತಿ ವರವನ್ನೇ ಕೊಟ್ಟು ಐಕ್ಯಗೊಳಿಸಿಯಾನು. ಅಂತೂ ರಾಮನ ಸಮಕ್ಷದಲ್ಲಿ ಮುಕ್ತಿಯನ್ನು ಪಡೆಯಬೇಕೆನ್ನುವಂತಹ ನಿರ್ಧಾರವನ್ನೇ ಮಾಡಿದ್ದೇನೆ. ಹೌದು, ನಾನು ಉಳಿದೇನು ಪ್ರಯೋಜನ? ನಮ್ಮ ದಾನವ ಸಮೂಹವೆನ್ನುವಂತಹ ಅರಣ್ಯಕ್ಕೆ ಈತ ಬೆಂಕಿಯನ್ನು ಕೊಡುತ್ತಾನೆ ಎನ್ನುವಾಗ ಇನ್ನು ದಾನವರ ನಾಶವಲ್ಲದೆ ಮತ್ತೇನು? ನಮ್ಮ ಧನುಜ ಸಸಿಯನ್ನು ಈತ ಖಂಡಿತ ಬೆಳೆಸುವುದಿಲ್ಲ. ರಾಕ್ಷಸರೆನ್ನುವ ಸಸಿಗಳು ರಾಮನ ರಣ ಕೋಲಾಹಲದಲ್ಲಿ ಸುಟ್ಟು ಉರಿದು ಹೋಗುತ್ತದೆ ಎನ್ನುವುದೇ ಸತ್ಯ. ಎಲ್ಲರ ಜೊತೆಗೆ ನಾನೂ ಹೋಗಲೇಬೇಕಲ್ಲ. ಎಲ್ಲಿಗೆ ಬಂದ ಮೇಲೆ ಈತನ ಋಣಕ್ಕೆ ನಾನು ಕಟ್ಟು ಬಿದ್ದ ಮೇಲೆ ಈತನ ಕಾರ್ಯವನ್ನೇ ಪೂರೈಸುವುದು ಲೇಸು. ಅದಕ್ಕಾಗಿ ರಾವಣೇಶ್ವರ, ಮಾರೀಚ, ನಿನ್ನ ಮಾತಿಗೆ ಒಡಂಬಟ್ಟಿದ್ದೇನೆ. ಏರಿಸಿದ ಆ ನಿನ್ನ ಚಂದ್ರಾಸವನ್ನು ಕೆಳಗಿಳಿಸು. ನಿನ್ನ ಮಣಿರಥವನ್ನು ನಾನು ಏರಿದ್ದೇನೆ, ನಿನಗೆ ಸಹಾಯವನ್ನು ಮಾಡುತ್ತೇನೆ. ಶಹಬ್ಬಾಸ್. ಉಗಿದ ಖಡ್ಗವನೊರೆಯ ಬಸುರಲಿ ಹೋಗಿಸಿದನು. ಇದೊಳಗಿರಿಸಿದೆ. ಉಗಿದ ಖಡ್ಗವನೊರೆಯ ಬಸುರಲಿ ಹೋಗಿಸಿದನು. ದಶವದನ ವದನದ ನಗೆಯಲೆಂದನು. ದಶವದನ ವದನದ ನಗೆಯಲೆಂದನು. ಮಾವ ಕೇಳನ್ನಯ ದುರುಕ್ತಿಗಳ ಕೇಳು. ಬಗೆಯದಿರಿ ನೀವೆಂದು ಕೈಗಳ ಮುಗಿದು ನಯದಲ್ಲಿ ಬೇಡಿಕೊಂಡನು. ಬಗೆಯದಿರಿ ನೀವೆಂದು ಕೈಗಳ ಮುಗಿದು ನಯದಲ್ಲಿ ಬೇಡಿಕೊಂಡನು. ಜಿಗಿದು ದಂಬರಕ್ಕಾಗಿ ರಥ ಸಾರಥಿಯ ಸನ್ನೆಯಲಿ ನಯದಲ್ಲಿ ಬೇಡಿಕೊಂಡನು. ನಯದಲ್ಲಿ ಬೇಡಿಕೊಂಡನು. ಜಿಗಿದು ದಂಬರಕ್ಕಾಗಿ ರಥ ಸಾರಥಿಯ ಸನ್ನೆಯಲಿ ಉಗಿದ ಖಡ್ಗವನೊರೆಯ ಬಸುರಲಿ ಹೋಗಿಸಿ ಮಾವಯ್ಯ, ಏನು? ಕೊನೆಗೂ ನನ್ನ ಮಾತಿಗೆ ನೀನು ಸಹಮತಿಯನ್ನು ನೀಡಿದೆಯಾ? ಶಹಬ್ಬಾಸ್, ಸಂತೋಷವಾಯಿತು. ಇದು ಉಗಿದ ಖಡ್ಗವ ನೊರೆಯ ಬಸುರಲಿ ಹೊಕ್ಕಿಸಿದ್ದೇನೆ. ಸರಿ, ಒಳಗಿರಿಸಿಕೊಂಡೆ. ಸಂತೋಷವಾಯಿತು. ಒಂದು ಸಲ ಈ ಕಡೆ ಬಾ. ಇದು ಆಲಂಗಿಸಿಕೊಂಡಿದ್ದೇನೆ ನಿನ್ನನ್ನು. ಆಗಲಿ. ಕೊನೆಗೂ ರಾವಣನಿಗೆ ಆತನ ಮಾವಯ್ಯನ ಬೆಂಬಲ ಸಿಕ್ಕಿತಲ್ಲ, ಸಂತುಷ್ಟನಾಗಿದ್ದೇನೆ. ಮಾವಯ್ಯ, ಏನು? ಒಂದು ಕ್ಷಣಕ್ಕೆ ಕೋಪದಲ್ಲಿ ನಾನು ಹಾಗೆ ಮಾತಾಡಿದ್ದು ಹೌದು. ಏನೋ ಒಂದು ಕೋಪದಲ್ಲಿ ಹಾಗೆ ಮಾತಾಡಿ ಹೋಯಿತು ಅಂತ ನೀನು ಬೇಸರಿಸಿಕೊಳ್ಳಬಾರದು. ಸಾಕಷ್ಟು ಒತ್ತಡದಲ್ಲಿರುವವನು ನೀನು. ಹೌದು. ಹಾಗಿರುವಾಗ ಮಾತನಾಡಿದ ಮೇಲೆ ಕ್ರೋಧ ಏನು? ಆ ಮಾತಿನ ತಿರುಳೋ ಅಥವಾ ನೋವು? ಅಳಿಯ ಎನ್ನುವ ಮಮಕಾರದಿಂದ ಕ್ಷಮಿಸಬೇಕು ನೀನು ನನ್ನನ್ನು. ನನ್ನ ಕಾರ್ಯ ಯಶಸ್ವಿಯಾಗುವವರೆಗೆ ನೀನು ನನ್ನ ಜೊತೆಗಿರಬೇಕು. ಕೊನೆಗೆ ಪುರಸ್ಕಾರ ಸಲ್ಲಿಸೋಣ ನಿಮಗೆ. ಅದೀತಲ್ವೋ? ಬಾ,
ಆಶ್ರಮವನ್ನು ಬಿಟ್ಟು ಬಾ. ಹಾ ಇದು ಸಾಸಿರ ಕುದುರೆಗಳನ್ನು ಕಟ್ಟಿದ ರಥ ಸಿದ್ಧವಾಗಿದೆ. ಏನು ಸರಿ, ನಾನು ಕುಳಿತಿದ್ದೇನೆ. ಅಯ್ಯ ಸಾರಥಿ ವಿದ್ಯುದ್ವಿಹ, ಹೊರಡಲಿ ನಮ್ಮ ರಥ ಆಕಾಶದೆಡೆಗೆ. ಅರದನೆತ್ತರ ಬೀಡೆಗಳಲ್ಲಿ ಅರದನೆತ್ತರ ಬೀಟೆಗಳಲ್ಲಿ ಎಲು ತೆರೆದ ಜನ ಮೆಣದ ತೊಲಗು ಎಲುದಿರಿದ ಹಂಜರ ಬೆಣದ ತೊಗಲು ಉಗಿ ದೊರತು ಸೂಸಿದ ಡೋವಿಗೆಯ ಹುಳುವಾಡುವ ಅವಯವದ ಉಗಿ ದೊರೆದು ಸೂಸಿದ ಡೋವಿಗೆಯ ಹುಳುವಾಡುವ ಅವಯವದ ಒರಲೆಗೊಂಡು ಹಳ್ಳೆಗಳ ನೆತ್ತರ ಸುರಿದು ಒರಲೆಗೊಂಡು ಅಲ್ಲೆಗಳ ನೆತ್ತರ ಸುರಿದು ಮರುಗಳು ಬಿಸುಟಿ ಬೆಸಳಿಗೆ ಗುರುವಿನೆಡೆಗಳ ಕಂಡು ಕಂಡೀ ಬೆಸಳಿಗೆ ಗುರುವಿನೆಡೆಗಳ ಕಂಡು ಕಂಡಿ ಕೇಡನಿನಿಂದ ಅರತನೆತ್ತರ ಬೀಟೆಗಳನೇ ರಾವಣೇಶ್ವರ ಮಾವಯ್ಯ, ಬರುತ್ತಾ ಬರುತ್ತಾ ದಂಡಕಾರಣ್ಯದ ಪರಿಸರದತ್ತ ನಾವು ಬಂದವರಿದ್ದೇವೆ. ಹೌದು, ನೋಡಿದ್ದೇವೆ ಇಲ್ಲಿ ಏನು ಈ ಪರಿಸರವೇ ರಕ್ತಮಯವಾಗಿ ಹೋಗಿದೆ. ಇಲ್ಲಿಯ ಸರಸಿಯ ನೀರೆಲ್ಲವೂ ಕೆನ್ನೀರಾಗಿ ಹೋಗಿದೆ. ಹೌದು, ಹೀಗಾಗುವುದಕ್ಕೆ ಕಾರಣವೇನು? ರಾಮ ಲಕ್ಷ್ಮಣರ ಜೊತೆಗೆ ನಡೆದ ಯುದ್ಧವಲ್ಲವೇ? ಸಾವಿರ ರಾಕ್ಷಸರು ಇಲ್ಲಿ ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ರಾಮ ಲಕ್ಷ್ಮಣರ ನಿಷಿದ್ಧ ಬಾಣಗಳಿಗೆ ಬಲಿಯಾಗಿ ಹೋಗಿದ್ದಾರೆ ಎನ್ನುವುದನ್ನು ನಾವು ನೋಡುತ್ತಾ ಇದ್ದೇವೆ. ಏನೋ ದುರ್ದೇಶ ಅವರಿಗೆ ಗೆಲ್ಲುವುದಕ್ಕಾಗಲಿಲ್ಲ. ನೋಡು, ಕೊಳೆತು ಹೋಗಿದೆ. ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದು ಒದಗಿದೆ ಇಲ್ಲಿ. ಅಂತೂ ಮೂಳೆಗಳು ಕಾಣುತ್ತಾ ಇದೆ, ಮಾಂಸಗಳು ಕಳಚಿ ಹೋಗಿವೆ. ಹೌದು, ರಕ್ತವು ಸುರಿದು ಹೋದಂತ ಬುರುಡೆಗಳನ್ನೇ ನೋಡುತ್ತಾ ಇದ್ದೇವೆ. ಪಿಶಾಚಿಗಳು ಮಾಂಸವನ್ನು ತಿಂದು ಕೇವಲ ಅಸ್ಥಿಪಂಜರವೇ ಕಾಣುವಂತಹ ಸ್ಥಿತಿಯನ್ನು ನಾವು ನೋಡುತ್ತಾ ಇದ್ದೇವೆ. ಹೀಗೆಲ್ಲ ರಾಕ್ಷಸರ ನಾಶವಾಗಬೇಕಿದ್ದರೆ ಇದಕ್ಕೆಲ್ಲ ಕಾರಣ ಯಾರು? ಶೂರ್ಪನಖಿ ತಾನೆ. ಮುಂದೆ ಇನ್ನೂ ಕೂಡ ರಾಕ್ಷಸರ ನಾಶವೇ ಅಲ್ಲದೆ ಮತ್ತೇನಾದೀತು? ಈಗ ನೀನು ಕೈಗೊಂಡಿರುವಂತಹ ಕಾರ್ಯ ಸೀತೆಯನ್ನು ಪಡೆಯಬೇಕೆನ್ನುವಂತಹ ಹಂಬಲ. ಆ ಲಕ್ಷ್ಮೀ ಸದೃಶಳಾಗಿರುವಂತಹ ಸೀತೆ ನಿನಗೆ ಸಿಗುತ್ತಾಳೋ? ಸಿಗುವುದಕ್ಕೆ ಸಾಧ್ಯವೇ ಎನ್ನುವಂತಹ ವಿವೇಚನೆ ಇಲ್ಲದೆ ಪಡೆಯುತ್ತೇನೆ ಎನ್ನುವಂತಹ ಹುಂಬ ನಿರ್ಧಾರದಿಂದ ನೀನು ಬಂದು ಬಂದು ನನ್ನನ್ನು ಕೂಡ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಗೆ. ಇದೋ ರಾಮನ ಮುಂದೆ ಭೀತನಾಗಿ ನಾನು ಆಡುತ್ತೇನೆ ಎಂದು ಭಾವಿಸಬೇಡ. ರಾಮನ ಯುದ್ಧದ ಆ ತೀಕ್ಷ್ಣತೆ ಏನು ಎನ್ನುವುದನ್ನು ನಾನು ಮೊದಲಾಗಿಯೇ ಬಲ್ಲೆ. ಇಂದು ನೇರವಾಗಿ ರಾಮನ ಜೊತೆಗೆ ಯುದ್ಧವನ್ನು ಸಂಘಟಿಸುವುದಕ್ಕೆ ನಾನಂತೂ ಹೋಗುವುದಿಲ್ಲ. ಯೋಗದ ಬಲವನ್ನು ಹೊಂದಿದವನು ನಾನು, ಧ್ಯಾನದ ಬಲವನ್ನು ಹೊಂದಿದವನು ನಾನು. ಹಾಗಾಗಿ ಮಾಯೆಯನ್ನು ತೋರಬೇಕು, ಮಾಯೆಯ ಮೂಲಕ ನೀನು ಸೀತೆಯನ್ನು ಪಡೆಯಬೇಕು ಎನ್ನುವಂತಹ ನಿರ್ಧಾರವನ್ನು ಇಲ್ಲಿ ಮಾಡಿದ್ದಿ.
ರಾಮಲಕ್ಷ್ಮಣರನ್ನು ನೇರವಾಗಿ ಎದುರಿಸುವುದಕ್ಕೆ ನೀನ್ಯಾಕೆ ಮನ ಮಾಡುತ್ತಾ ಇಲ್ಲ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಪ್ರಶ್ನಿಸುವುದಿಲ್ಲ. ನೀನು ಹೇಳಿದ್ದಾನೆ ಈಗಾಗಲೇ ಇವರೆಲ್ಲರೂ ಸಾಯುವುದಕ್ಕೆ ಅವರ ಹಣೆಬರ ಕಾರಣ, ಅವರ ದುಸ್ಥಿತಿ ಕಾರಣ ಎಂದೇ ಅಲ್ಲ. ಹೌದು. ಹಾಗಿರುವಾಗ ಲಂಕೆಯಲ್ಲಿರುವಂತಹ ಸಮಸ್ತರ ಪರಿಸ್ಥಿತಿ ಮುಂದೇನಾಗುತ್ತದೋ ಎನ್ನುವುದನ್ನು ನಾವು ನಿರ್ಧರಿಸುವುದಕ್ಕಾಗುತ್ತದೆಯೋ ಹೇಳು. ಕಾಲಕ್ಕೆ ಎಲ್ಲರೂ ಶಿರಬಾಗಿಕೊಂಡು ಇರಲೇಬೇಕಾಗುತ್ತದೆ. ಆ ಕಾರಣದಿಂದಾಗಿ ಇಂದು ನಾನು, ನಾಳೆ ನೀನು, ನಾಡದ್ದು ಮತ್ಯಾರೋ ಬಲಿಯಾಗುವಂತಹ ಪರಿಸ್ಥಿತಿ ಬಂದಾಗ ಬಲಿಯಾಗಲೇಬೇಕು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರು ಸಾಯಲೇಬೇಕಲ್ಲ. ಆದರೂ ವಿವೇಚನೆಯನ್ನು ಹೇಳುತ್ತಾ ಇದ್ದೇನೆ. ರಾವಣೇಶ್ವರ, ಏನು ನೀನು ಲಂಕಾಪುರದ ಅರಸನಾದವನು. ನೀನು ನಿನಗಾಗಿ ಬಾಳುವುದಲ್ಲ. ನಿಜವಾದ ನಿನ್ನ ಬದುಕು ಏನು? ನಿನ್ನವರಿಗೆ ತಾನೇ, ನಮಗಾಗಿ ತಾನೇ. ಹೌದು. ಹಾಗಿರುವಾಗ ನೀನು ನಮಗಾಗಿ ಬದುಕಬೇಕಾದವನು, ನಮ್ಮನ್ನೂ ಕೂಡ ಬದುಕಿಸುವವನು ಎಂದಾದ ಮೇಲೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ವಿವೇಚನೆ ಇರಬೇಕಾಗುತ್ತದೆ. ಆ ಕಾರಣದಿಂದಾಗಿ ಮತ್ತೆ ಮತ್ತೆ ಹೇಳುತ್ತಾ ಇದ್ದೇನೆ. ಸೀತೆಯ ಬಯಕೆ ನಿನಗೆ, ನಿನ್ನ ಪ್ರಾಣಕ್ಕೆ ಹೇತುವಾದೀತು. ಆ ಯಮನನ್ನು ಹಿಡಿತದಲ್ಲಿರಿಸಿಕೊಂಡವನು ನೀನು, ಆ ಮೃತ್ಯುವನ್ನೇ ಹಿಡಿತದಲ್ಲಿರಿಸಿಕೊಂಡವನು ನೀನು. ಅಬಲೆಯಾಗಿರುವಂತಹ ಸೀತೆಯೇ ನಿನಗೆ ಮೃತ್ಯು ಸದೃಶಳಾದಳು ಎಂದಾದರೆ ಮತ್ತೆ ಆ ಮೃತ್ಯು ನುಂಗುವುದಕ್ಕೆ ಬಂದಾಳು. ಯಮನೂ ಪಾಶವನ್ನು ಕೊರಳಿಗೆ ಹಾಕಿ ಸೆಳೆದಾನು. ನಿನ್ನ 10 ಶಿರಗಳು ಒಂದರ ಹಾಗೆ ರಾಮ ಕತ್ತರಿಸುತ್ತಾ ಹೋದ್ರೆ ನಿನ್ನ 20 ತೋಳುಗಳು ಏನು ಮಾಡಿತು? ಹಾಗಾಗಿ ಸುಖಿಯಾಗಿ ಬಾಳಿದವನು ಇನ್ನಷ್ಟು ಕಾಲ ಸುಖವನ್ನು ಪಡೆ. ಸುಮ್ಮನೆ ನಿನ್ನ ಪ್ರಾಣಕ್ಕೆ ನೀನೇ ಹೇತುವಾಗಬೇಡ. ಮಾವಯ್ಯ, ಮಾರಿಯೊಡನೆ ಸಾವಿಗೆ ಸರಸವೇ? ಮರುಳಲ ಮಾರೀಚ, ಮರುಳಲ ಮಾರೀಚ ಮಾರಿಯ ಸರಸ ಸಾವಿಗೆ ಸೊಗಸೆ. ಮರುಳಲ ಮಾರೀಚ ಮಾರಿಯ ಸರಸ ಸಾವಿಗೆ ಸೊಗಸೆ. ತನ್ನಯ ಪರಿಯ ನರಿಯ ಹೆಡ್ಡನೆ ತಾನಕಟ ನೀಡಿದು ಜರಿದು ಮಾತಾಡುವರೆ. ನೀನಿದು ಜರಿದು ಮಾತಾಡುವರೆ. ವೈರವ ಬೆರೆಸಿ ಬದುಕಲು ಬಲ್ಲರೆ. ಸುರನರ ಭುಜಂಗಮರನ್ನೊಡನೆ ನೀ ಹೊಸಬನೇ ಎಂದ. ಜರಿದು ಮಾತಾಡುವರೆ, ವೈರವ ಬೆರೆಸಿ ಬದುಕಲು ಬಲ್ಲರೆ. ಸುರನರ ಭುಜಂಗಮರನ್ನೊಡನೆ ನೀ ಹೊಸಬನೇ ಎಂದ. ಮರುಳಲ ಮಾರೀಚ ಮಾರಿಯ ಸರಸ ಸಾವಿಗೆ ಸೊಗಸೆ. ಸರಸ ಸಾವಿಗೆ ಸೊಗಸೆ. ಮಾವಯ್ಯ ಮಾರೀಚ, ಏನು ಮರುಳೇನೋ ನಿನಗೆ? ಏನಂದ್ರೆ ಇಷ್ಟು ಇಲ್ಲಿರುವ ಪರಿಸ್ಥಿತಿಯನ್ನೆಲ್ಲ ತೋರಿಸಿಕೊಂಡು ಮತ್ತೆ ಮತ್ತೆ ಯುದ್ಧದಿಂದ ಹಿಮ್ಮುಖನಾಗುವ ಹಾಗೆ ನೀನು ಎಚ್ಚರಿಸಿದಂತೆ ಸೀತೆಯನ್ನು ಬಿಟ್ಟು ಬಿಡು ಎಂದು ನನ್ನನ್ನು ಎಚ್ಚರಿಸುತ್ತಾ ಇದ್ದೀಯಲ್ಲ. ಒಂದು ಮಾತು ನೆನಪಿಟ್ಟುಕೋ. ಏನು? ಮಾರಿಯ ಜೊತೆಗೆ ಸಾವಿಗೆ ಸರಸವೇ? ನನ್ನೊಡನೆ ಯುದ್ಧಕ್ಕೆ ಬರುವವನ ಪರಿಸ್ಥಿತಿಯೂ ಕೂಡ ಹಾಗೆಯೇ ಆಗುತ್ತದೆ. ಹೌದೇನೋ ಮಾರೀಚ? ಏನು? ನನ್ನ ಬಗ್ಗೆ ನಿನಗೆ ತಿಳಿದಿಲ್ಲವೇನು? ನನ್ನನ್ನೇನು ಅಷ್ಟು ದಡ್ಡ ಅಂತ ಭಾವಿಸಿದೆಯ? ಸ್ವರ್ಗ, ಮರ್ತ್ಯ, ಪಾತಾಳ ಲೋಕದಲ್ಲಿರುವವರೆಲ್ಲರೂ ಕೂಡ ನನಗೆ ಭಯಗೊಳ್ಳುತ್ತಾರೆ. ನನ್ನ ಮುಂದೆ ಬರುವುದಕ್ಕೆ ಹಿಂಜರಿಯುತ್ತಾರೆ. ಇಷ್ಟೆಲ್ಲ ಕೀರ್ತಿ ಯಶಸ್ಸನ್ನು ಸಂಪಾದಿಸಿರಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ನಾನು ಹೊಂದಿರುವಂತಹ ಪರಾಕ್ರಮ ಏನು ಎನ್ನುವುದು ನಿನಗೆ ಅರ್ಥವಾಗಿರಬೇಕಲ್ಲ. ಸುಖ ಸುಮ್ಮನೆ ಇಂತಹದ್ದನ್ನೆಲ್ಲ ಹೇಳಿ ನಾನು ಧೈರ್ಯಗೊಂಡುವಂತೆ ಮಾಡಬೇಡ. ನನಗೆ ಅರ್ಥ ಆಗ್ತಾ ಇದೆ ನೀನು ಗಳಿಸಿರುವಂತಹ ಯೋಗವೋ ಧ್ಯಾನವೋ ಏನು ಎನ್ನುವುದು. ನೀನು ಭಯಗೊಂಡು ಅದರ ಜೊತೆಗೆ ನನ್ನನ್ನು ಹಿಮ್ಮೆಟ್ಟುವ ಹಾಗೆ ಮಾಡ್ತಾ ಇದೆ. ಬಿಟ್ಟು ಬಿಡು. ನನ್ನ ಪರಾಕ್ರಮ ಏನು ಎನ್ನುವುದನ್ನು ಈ ಮೊದಲು ನೀನು ಕಂಡಿದ್ದೀಯ. ಇದೀಗ ನಿನ್ನ ಕಣ್ಣ ಮುಂದೆ ಈ ರಣಾಂಗಣದಲ್ಲಿಯೋ ಅಥವಾ ಈ ದಂಡಕಾರಣ್ಯದಲ್ಲಿಯೋ ನೀನು ನೋಡುವುದಕ್ಕಿದ್ದೀಯ. ಬಿಡೋ 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 ಈ ಹೆದರಿಕೆಯನ್ನು, ಭಯವನ್ನು. ಹಾಗಾದ್ರೆ ನಿನ್ನ ಕೊನೆಯ ನಿರ್ಧಾರ
ಸೀತೆಯನ್ನು ವಶಪಡಿಸುವುದೇ. ಸರಿ, ಇನ್ನು ಮಾತಿಗೆ ತಪ್ಪುವವನಲ್ಲ ಮಾರೀಚ. ಪರಿಣಾಮ ಏನಾಗುತ್ತದೋ ಅದು ಆಗಿಯೇ ಹೋಗಲಿ. ಬಾ, ಮುಂದುವರಿಯೋದು. ಸರಿ. ಮಾಯೆಯಿಂದು ತಾನೆಂದು ಹರನಾರಾಯಣ ಗರಿವೆತ್ತದು ಹರನಾರಾಯಣರಿಗರಿವೆತ್ತದು ಪಾನೀಯ ಜಾಸನ ಸೃಷ್ಟಿಗಿದು ನೂತನ ವಲಯಂಬಾಗ ಪಾನೀಯ ಜಾಸನ ಸೃಷ್ಟಿಗಿದು ನೂತನ ವಲಯಂಬಾಗ ಮಾಯೆಯಲ್ಲಿ ಮಾರೀಚನ ವಾಯುವಾಗಿಯೇ ಮಾಯೆಯಲ್ಲಿ ಮಾರೀಚನ ವಾಯುವಾಗಿಯೇ ಸುಳಿಯಲ ಖಳರಾಯಣ ಮಜ ಮಾಯೆ ಮಾಯೆಯೊಂದರದನ್ ಅವಯವವ ವಾಯುವಾಗಿಯೇ ಸುಳಿಯಲ ಖಳರಾಯ ಮಾಮಜ ಮಾಯ ಮಾಯೆಯೊಂದೊಲೆದನ್ ಅವಯವವ ಅವಯವವ ರಾವಣನ ಮಾತುಗಳಿಗೆ ಕಟ್ಟು ಬಿದ್ದಂತಹ ಮಾರೀಚ ರಾಮನನ್ನು ಎದುರಿಸದೆ ಏನಾಗುತ್ತದೆ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿದವನಾಗಿ ಕೇವಲ ರಾವಣನಿಗೋಸ್ಕರವಾಗಿ ಅವನ ಅಪೇಕ್ಷೆಯಂತೆ ತನ್ನ ಮಾಯಾವಿದ್ಯೆಯಿಂದ ವೇಷವನ್ನು ಮರೆಮಾಚುತ್ತಾನೆ, ಮಾಯಾಜಿಂಕೆಯಾಗುತ್ತಾನೆ. ಅದು ಹೇಗೆ? ಹೊಳೆಯುವಂತಹ ಪುಟ್ಟ ಗೊರಸುಗಳು, ಮಿಂಚುವಂತಹ ಚಂಚಲಯುಕ್ತವಾದಂತಹ ಕಣ್ಣುಗಳು, ಥಳಿಸುವಂತಹ ಮುಖ, ಅಲ್ಲಾಡಿಸುವಂತಹ ಕಿವಿಗಳಿಂದೊಡಗೂಡಿ ಏರು ಇಳಿಯುವಂತಹ ಹಳ್ಳೆ, ಮಿಂಚುವ ಮೂಗು, ವೇಗವಾದಂತಹ ನಡಿಗೆ, ನಯವಾದ ಪಟುವಾದಂತಹ ತೊಡೆಗಳಿಂದೊಡಗೂಡಿ ಹೊಸ ಯೌವನದಿಂದ, ಚಿಗುರಿನಿಂದ, ಚುರುಕಿನಿಂದ ಚಂಗನೆ ಕಂಗನೆ ನೆಗೆಯುವ ಮಿಂಚಿನ ಬಳ್ಳಿಯಂತೆ ಹೊಳೆಯುವ ಬಂಗಾರದ ಜಿಂಕೆಯಾಗಿದ್ದಾನೆ. ಈ ಜಿಂಕೆಯಾಗುವಾಗ ಸ್ವತಃ ಮಾಯಾವಿಯಾದಂತಹ ಮಾರೀಚನೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾನೆ, ಇದು ಮಾಯಾ ಜಿಂಕೆ. ಅದು ಯಾವ ರೀತಿಯ ಮಾಯೆ? ಸ್ವತಃ ವಿಷ್ಣು ಶಿವಾದಿಗಳಿಗೂ ಸಹ ಎಣಿಕೆಗೆ ಎಟುಕದಂತಹ ಮಾಯಾ ಜಿಂಕೆ. ಅರ್ಥಾತ್ ಬ್ರಹ್ಮ ಸೃಷ್ಟಿಯಲ್ಲೇ ಅತಿ ವಿನೂತನವಾದಂತಹ, ಬ್ರಹ್ಮನೇ ತಾನು ಇದನ್ನು ಸೃಷ್ಟಿಸಿದನೆ ಎಂದು ಬೆರಗು ಪಡುವಂತಹ ಒಂದು ಬಂಗಾರದ ಜಿಂಕೆಯಾಗಿ ಕಂಗೊಳಿಸುತ್ತಾನೆ. ಇದರ ಉದ್ದೇಶ ಇಷ್ಟೇ, ಸೀತೆಯ ಮುಂದೆ ಸುಳಿಯಬೇಕು, ಸೀತೆಯ ಆ ಕಣ್ಣನ್ನು ಸೆಳೆಯಬೇಕು. ಸೆಳೆಯುವ ಮೂಲಕವಾಗಿ ಸೀತೆಯ ಮನಸ್ಸನ್ನು ಸೆಳೆದಾಗ ಸ್ವತಃ ಸೀತೆ ಈ ಮಾಯಾ ಜಿಂಕೆಗಾಗಿ ಅಪೇಕ್ಷೆ ಪಟ್ಟಾಗ ಅವಳ ಅಪೇಕ್ಷೆಗಾಗಿ ರಾಮನೋ ಲಕ್ಷ್ಮಣನೋ ಹಿಂಬಾಲಿಸಿ ಬಂದರೆ ಅವರನ್ನು ದೂರಕ್ಕೆ ಕರೆದೊಯ್ದು ರಾವಣನ ಅಪೇಕ್ಷೆಯನ್ನು ಪೂರೈಸಬೇಕು ಎನ್ನುವುದೇ ಮಾರೀಚನ ಆ ಒಂದು ಕರ್ತವ್ಯವಾಗಿತ್ತು. ಈ ಕರ್ತವ್ಯದಲ್ಲಿ ನಂತರ ಏನಾಗುತ್ತದೆ ಎಂದು ಮಾರೀಚ ಆಲೋಚಿಸುವುದಿಲ್ಲ. ಮಾರೀಚ ಮಾಯಾಜಿಂಕೆಯಾಗಿ ಮಾರ್ಪಾಡುಗೊಂಡಾಗ ಮಾರೀಚನ ಈ ಮಾಯಾಜಿಂಕೆಯನ್ನು ಕಂಡಂತಹ ರಾವಣನು ಸ್ವತಃ ಅಮಮ ಅಮಮ ಮಜ ಮಾಯೆ ಮಾಯೆ ಎಂದು ಉದ್ಗರಿಸುತ್ತಾನೆ. ಇಂತಹ ಉದ್ಗಾರದ ಮೂಲಕವಾಗಿ ಕಣ್ಣ ಮುಂದಿನಿಂದ ಮಾಯಾಜಿಂಕೆ ರಾಮ ಲಕ್ಷ್ಮಣರು ಇರುವಂತಹ, ಸೀತೆ ಇರುವಂತಹ ಪಂಚವಟಿಯ ಆಶ್ರಮದತ್ತ ನೆಗೆದು ಓಡುತ್ತದೆ ಎನ್ನುವಲ್ಲಿಗೆ ತೊರವೆ ರಾಮಾಯಣ, ಕುಮಾರ ವಾಲ್ಮೀಕಿಯ ರಾಮಾಯಣದ ನಾವು ಆಯ್ದುಕೊಂಡ ಭಾಗ ಮಾಯಾಮೃಗ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಕತೆ ಮುಂದಕ್ಕೆ ಸಾಗುತ್ತದೆ. ಮಾಯಾಮೃಗವಾಗಿ ಮಾಯಾಜಿಂಕೆಯಾಗಿ ಸೀತೆ ಆಕರ್ಷಿತಳಾದಾಗ ರಾಮ ಮೊದಲು ಹೋಗುತ್ತಾನೆ. ರಾಮನಿಂದ ಹತನಾಗುವಂತಹ ಸಂದರ್ಭದಲ್ಲಿ ಮಾರೀಚ ಹಾ ಲಕ್ಷ್ಮಣ ಅಂತ ಕೂಗಿಕೊಂಡಾಗ
ತನ್ನೊಡೆಯನಿಗೆ ಏನಾಯಿತು ಎಂದು ಭೀತಿಗೊಂಡು ಸೀತೆ ಲಕ್ಷ್ಮಣನನ್ನು ಕಳುಹಿಸುತ್ತಾಳೆ. ಲಕ್ಷ್ಮಣ ಹಾಕಿದಂತಹ 3 ರೇಖೆಗಳು ಲಕ್ಷ್ಮಣ ರೇಖೆಯನ್ನು ದಾಟಿ ಸೀತೆ ಮಾಯಾವಿ ಸನ್ಯಾಸಿಗೆ ದಾನವನ್ನು ನೀಯುವ ಸಂದರ್ಭದಲ್ಲಿ ಸೀತೆಯನ್ನು ರಾವಣ ಕದ್ದೊಯ್ಯುತ್ತಾನೆ, ಲಂಕೆಯಲ್ಲಿ ಇರಿಸುತ್ತಾನೆ. ಅಭೇದ್ಯವಾದಂತಹ ಲಂಕೆಗೆ ಕಪಿವೀರರ ಮೂಲಕವಾಗಿ ಸೇತುವೆಯನ್ನು ಬಲಿದು ರಾಮ ಲಕ್ಷ್ಮಣರು ಲಂಕೆಯ ಮೇಲೆ ದಾಳಿ ಮಾಡಿ ರಾವಣಾದಿ ರಕ್ಕಸರನ್ನು ಕೊಲ್ಲುವಲ್ಲಿಗೆ, ಅವರಿಗೆ ಶಿಕ್ಷೆಯನ್ನು ಕೊಡುವಲ್ಲಿವರೆಗೆ, ವಿಭೀಷಣನಿಗೆ ಪಟ್ಟವನ್ನು ಕಟ್ಟುವಲ್ಲಿಗೆ ಕತೆ ಸುಖಾಂತ್ಯವಾಗುತ್ತದೆ. ಮರಳಿ ರಾಮ ಲಕ್ಷ್ಮಣರು ಸೀತೆಯ ಜತೆಗೂಡಿಕೊಂಡು ಬಂದು ಅಯೋಧ್ಯೆಯನ್ನು ಸೇರುತ್ತಾರೆ. ರಾಮನಿಗೆ ಪಟ್ಟಾಭಿಷೇಕವಾಗುತ್ತದೆ ಎನ್ನುವಲ್ಲಿಗೆ ಕತೆ ಮಂಗಲವಾಗುತ್ತದೆ, ಸುಖಾಂತ್ಯವಾಗುತ್ತದೆ. ಇದೀಗ ಕತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಕಥೆಯನ್ನು ಕೇಳುವ ಮೂಲಕವಾಗಿ ಲೋಕಕ್ಕೆ ಸನ್ಮಂಗಲವಾಗಲಿ. ಈ ಕಥೆಯನ್ನು ಕೇಳಿಸಿದಂತಹ ಎಲ್ಲರಿಗೂ ಆ ಲಕ್ಷ್ಮೀರಮಣ ಒಳ್ಳೆಯದನ್ನು ಮಾಡಲಿ, ಅನುಗ್ರಹಿಸಲಿ ಎಂದು ಕೇಳುವ ಮೂಲಕವಾಗಿ ಕತೆಗೆ ಮಂಗಲವನ್ನು ಹಾಡೋಣ. ವನರುಹಾಸನ ವಿಶ್ವ ಜಗತಿ ಜನಕ ವನರುಹಾಸನ ವಿಶ್ವ ಜಗತಿ ಜನಕ ಸನಕಾದ್ಯ ಕಿಳ ಮುನಿ ಜನ ವಿನೋದ ಸನಕಾದ್ಯ ಅಖಿಳ ಮುನಿ ಜನ ವಿನೋದ ವಿಭುಧವರೇಣ್ಯವಾಣಿ ವಧು ಮುಖಾಂಬೋಜ ವಿಭುಧವರೇಣ್ಯ ವಾಣಿ ವಧು ಮುಖಾಂಬೋಜ ದಿನಪಘನ ಚಾತುರ್ಯ ಚತುರಾನನ, ದಿನಪಘನ ಚಾತುರ್ಯ ಚತುರಾನನ, ರಜೋಗುಣಲೋಕ ವಿಭು ಭೂವಿನುತ ವಿಮಲ ವಿರಿಂಚಿ ಮಾರ್ಕೆಮಗೆ ಅಖಿಲ ಸಂಪದವ. ರಜೋಗುಣ ಲೋಕ ವಿಭು ಭೂವಿನುತ ವಿಮಲ ವಿರಿಂಚಿ ಮಾರ್ಕೆಮಗೆ ಅಖಿಲ ಸಂಪದವ. ಮಂಗಳೋ 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 ಭದ್ರಂ ಶುಭಂ